ನಮ್ಮನ್ನು ಪುರುಷರು ಅಂತ ಹೇಳೋದು. ಆದರೆ ಅವ ಇದ್ದಾನಲ್ಲ, ಈ ಪುರುಷರನ್ನು ಸ್ತ್ರೀಯರನ್ನು ಎಲ್ಲರನ್ನೂ ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತ ಇದ್ದಲ್ಲ ಇದ್ದಾನ, ಅವನಿಗೆ ಪುರುಷೋತ್ತಮ ಅಂತ ಹೆಸರು. ಪುರುಷರು ನಾವು ಪುರುಷೋತ್ತಮ ಆದ್ದರಿಂದ ಅಂತಹ ಪುರುಷೋತ್ತಮನಿಗೆ ಸರ್ವವಾದಂತಹ ಭಾರವನ್ನು ಪುರುಷೋತ್ತಮನ ಮೇಲೆ ಹಾಕಿ ನಮ್ಮ ಕರ್ತವ್ಯ ಎಷ್ಟು, ಆ ಕರ್ತವ್ಯಕ್ಕೆ ಅನುಸಾರವಾಗಿ ಭಗವದರ್ಪಣ ಭಾವದಿಂದ ನಾವು ಹೆಜ್ಜೆಯನ್ನು ಇರಿಸಬೇಕಂತೆ. ಸಸಿಯನ್ನು ನೆಟ್ಟು ಅದಕ್ಕೆ ಬೆಳೆದು ಪೋಷಿಸಿ ಅದರಿಂದ ಫಲ ನಿರೀಕ್ಷೆ ಎಂಬುದು ತಪ್ಪಲ್ಲ, ಫಲವನ್ನು ನಿರೀಕ್ಷಿಸುವುದು ತಪ್ಪಲ್ಲ. ಆದರೆ ಇವತ್ತು ನೆಟ್ಟಂತಹ ಗಿಡದಿಂದ ನಾಳೆ ಹಣ್ಣಾಗಲಿ ಅಂತ ನಿರೀಕ್ಷೆ ಮಾಡಿದರೆ ಸಾಧ್ಯವೇ? ಹಾಗಾಗಿ ಫಲ ಒಂದೇ ಬರ್ತದೆ. ಹಾಗಾಗಿ ಫಲಕ್ಕಾಗಿಯೇ ನಾವು ದುಡಿಯುವುದು ಎನ್ನುವುದನ್ನು ನಾವು ಬಿಡಬೇಕಂತೆ. ಚಿಂತೆಯನ್ನು ಭಗವದರ್ಪಣ ಭಾವದಿಂದ ಎಲ್ಲವನ್ನೂ ಚಿಂತೆಯನ್ನು ಭಗವಂತನಿಗೆ ಅರ್ಪಿಸಿ ಅವನಿಗೆ ಚಿಂತೆ ನಮ್ಮ ಚಿಂತೆ. ಕನಕದಾಸರು ಸುಂದರವಾದಂತಹ ಸೊಲ್ಲನ್ನು ಕೀರ್ತನೆಯಲ್ಲಿ ಹಾಡ್ತಾರೆ. ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯ ಬೇಡ ತಲ್ಲಣಿಸ ನೀರು ಕಂಡ ತಾಳು ಮನವೇ. ಏನಾದರೂ ಆಘಾತವಾದಾಗ, ತೊಂದರೆಯಾದಾಗ ಸ್ಥಿರವಾಗಿದ್ದಂತಹ ಮನಸ್ಸು ಅದು ಅಲ್ಲಾಡುತ್ತದೆ. ಅಚಲವಾಗಿದ್ದಂತಹ ಮರವೂ ಕೂಡ ದೊಡ್ಡದಾದಂತಹ ಬಿರುಗಾಳಿ ಬಂದರೆ ಅಲ್ಲಾಡ್ತದೋ ಇಲ್ವೋ, ಅದೇ ರೀತಿಯಲ್ಲಿ ಮನಸ್ಸನ್ನು ಎಷ್ಟು ನಿಯಂತ್ರಿಸಬೇಕು ಅಂತ ನಾವು ಪ್ರಯತ್ನ ಮಾಡಿದರೂ ಕೂಡ ಒಮ್ಮೆ ನಮ್ಮ ಕೈ ತಪ್ಪಿ ಹೋಗ್ತದೆ. ಆದರೆ ಬುದ್ಧಿಪೂರ್ವಕವಾಗಿ ಆ ಮನೋನಿಯಂತ್ರಣದಿಂದ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಭಗವಂತನೇ ಸೃಷ್ಟಿಕರ್ತನಾಗಿರುವಂತಹ ಕಾರಣ ಅವನಿಗೆ ಹೊಣೆಗಾರಿಕೆ ಉಂಟು. ಅವನಿಗೊಂದು ಹೊಣೆಗಾರಿಕೆ ಉಂಟು. ಯಾರು ಸೃಷ್ಟಿ ಮಾಡ್ತಾನೋ ಅವನು ಎಲ್ಲವನ್ನು ಸಲಹುತ್ತಾನೆ ಎಂಬುದು ಲೆಕ್ಕ. ಒಬ್ಬನಿಗೆ ಹೆಚ್ಚು ಸಿಕ್ಕಿತು, ನನಗೆ ಕಡಿಮೆ ಸಿಕ್ಕಿತು, ಅದಕ್ಕೊಂದು ಕಾರಣ ಇದ್ದೇ ಇರಬಹುದು. ಹಾಗಾಗಿ ಆ ತಾರತಮ್ಯ ನಮ್ಮೊಳಗೆ ಆಗಿದೆ ವಿನಃ ಅದು ಭಗವಂತನ ಸೃಷ್ಟಿಯ ದೋಷ ಅಲ್ಲ ಎಂಬುದನ್ನು ನಾವು ತಿಳಿಬೇಕಂತೆ. ಹಾಗಾಗಿ ದೀನನಾಗಲಿ, ದಲಿತನಾಗಲಿ, ಪತಿತನಾಗಲಿ, ಯಾರೇ ಆಗಲಿ, ನನಗೆ ಯಾಕಪ್ಪ ಇಂತಹ ಸ್ಥಿತಿ ಬಂತು ಯೋಚನೆ ಮಾಡುವುದು ತಪ್ಪಲ್ಲ. ಆದರೆ ನಿರೀಕ್ಷೆ ಅತಿಯಾದಂತಹ ನಿರೀಕ್ಷೆ ಆಗಬಾರ್ದು. ಫಲವು ಬಂದೇ ಬರ್ತದೆ, ಸಿಕ್ಕಿಯೇ ಸಿಗ್ತದೆ. ಭಗವದರ್ಪಿತವಾದಂತಹ ಭಾವದಿಂದ ನಾವಿದ್ದಾವಾಗ ಸುಸೂತ್ರವಾಗಿ ಇಡೀ ಜಗತ್ತಿನ ಸೂತ್ರಧಾರಿಯಾದಂತಹ ಭಗವಂತ, ಆ ಸೂತ್ರಕ್ಕೆ ಒಳಪಟ್ಟಂತಹ ನಾವು, ಸೂತ್ರ ಅಂದರೆ ಹಗ್ಗ, ನಾವೆಲ್ಲ ಹಗ್ಗದಿಂದ ಬಂಧಿಸಲ್ಪಟ್ಟಿದ್ದೇವೆ. ಆ ಹಗ್ಗವನ್ನು ಹಿಡ್ಕೊಂಡವ, ಆ ದಾರವನ್ನು ಹಿಡ್ಕೊಂಡವ ಸೂತ್ರಧಾರಿ ಭಗವಂತ ಮಾತ್ರ. ಹಾಗಾಗಿ ಅವನು ಆಡಿಸಿದಂತೆ ನಾವು ಆಡಬೇಕಾಗ್ತದೆ. ಯಾಕಂದರೆ ಪ್ರಕೃತಿ, ಕೆಲವರು ಹೇಳೋದುಂಟು ಇದೆಲ್ಲ ಪ್ರಕೃತಿ ನಿಯಮ ಅಂತ. ಪ್ರಕೃತಿ ನಿಯಮ ಅಂತ ನಾವು ಯಾವಾಗ ಒಪ್ಪುತ್ತೇವೋ, ನಿಯಮ ಅಂದರೆ ಕಾಲಕಾಲದಲ್ಲಿ ಬೇಕಾದಂತಹ ನಿಯಮ, ಕಾನೂನು. ಪ್ರಕೃತಿಗೊಂದು ನಿಯಮ, ಹೊತ್ತಿಗೆ ಮಳೆಯಾಗುವುದು, ಚಳಿಯಾಗುವುದು, ಬಿಸಿಲು ಬರುವುದು, ಇದು ಪ್ರಕೃತಿಯ ನಿಯಮ ಅಂತ ನಾವು ಹೇಳ್ತೇವೆ. ಆದರೆ ನಿಯಮವೂ ಕೆಲವೊಮ್ಮೆ ಆ ನಿಯಮ ತಪ್ಪಿಯೂ ಹೋಗ್ತದೆ. ಯಾಕಂದರೆ ನಿಯಮವನ್ನು ನಿರ್ಮಾಣ ಮಾಡಿದ್ದು, ಸೃಷ್ಟಿ ಮಾಡಿದ್ದು ಭಗವಂತ. ಹಾಗಾಗಿ ಕುದುರೆ ಯಾವ ರೀತಿಯಲ್ಲಿ ಓಡಬೇಕು, ಲಗಾಮು ಹಿಡಿಬೇಕೋ ಬೇಡವ, ಅಂತಹ ಲಗಾಮು ಹಿಡಿಯುವನೇ ಭಗವಂತ. ಕೆಲವೊಮ್ಮೆ ವ್ಯತ್ಯಾಸ ಆದಾಗ ಅದನ್ನು ಸರಿಪಡಿಸುವಂಥವನು. ಯಾಕಂದರೆ ಸಮತೋಲನ ಸ್ಥಿತಿಯಲ್ಲಿ ಇರಿಸಬೇಕು. ನಮ್ಮ ಸಮತೋಲನ ನಾವು ತಪ್ಪಿಕೊಂಡಾವಾಗ ಆ ಸಮತೋಲನ ಸ್ಥಿತಿಯಲ್ಲಿ ಇರಿಸುವಂಥದ್ದು ಯಾರು? ಸೂತ್ರವನ್ನು ಹಿಡ್ಕೊಂಡವ ಮಾತ್ರ. ಕುದುರೆ ಓಡ್ತಾ ಉಂಟು, ಆ ಕುದುರೆಯನ್ನು ಹದ್ದಿ ಬಸ್ತಿನಲ್ಲಿ ಇಡಬೇಕಂದ್ರೆ ಯಾರು ಇಡಬೇಕು? ಹೊರಗಿಂದ ನೋಡುವರಲ್ಲ, ಆ ಕುದುರೆಯ ಸೂತ್ರ ಲಗಾಮು. ಆ ಲಗಾಮು ಯಾರನ್ನುಂಟೋ ಅವನು ನಿಯಂತ್ರಿಸಿದರೆ ಮಾತ್ರ ಕುದುರೆ ಸರಿಯಾಗಿ ನಡೆದೀತು, ಓಡೀತು, ಹರಿಯಿತು. ಅದೇ ರೀತಿಯಲ್ಲಿ ನಮ್ಮೆಲ್ಲರ ಸೃಷ್ಟಿಕರ್ತನಾದಂತಹ ಭಗವಂತ, ನಮ್ಮ ಲಗಾಮು ಅವನ ಕೈಯಲ್ಲಿದೆ. ನೀನಾಡಿಸಿದಂತೆ, ಯಾವ ರೀತಿಯಲ್ಲಿ ನೀನು ಆಡಿಸ್ತಾ ಇದೆಯೋ ಅದರಂತೆ ನಾವು ಆಡಬೇಕು. ನಾವು ಹೇಳ್ಬೋದು ನಾನೀಗ ಸ್ವತಂತ್ರನಾಗಿದ್ದೇನೆ ಅಂತ. ಯಾವನೂ ಸ್ವತಂತ್ರನಲ್ಲ. ಯಾಕಂದರೆ ಸ್ವಾತಂತ್ರ್ಯ ಎಂಬುದು ನಮ್ಮ ಸ್ವಾತಂತ್ರ್ಯಕ್ಕೆ ಒಂದು ಸೀಮಿತವಾದಂತಹ ಪರಿಧಿ ಅಂತ ಇರ್ತದೆ. ಆ ಸೀಮಿತವಾದಂತಹ ಪರಿಧಿಯೊಳಗೆ ಮಾತ್ರ
ನಮ್ಮ ಸ್ವಾತಂತ್ರ್ಯವನ್ನು ನಾವು ಪ್ರದರ್ಶಿಸಬಹುದು. ನನಗೆ ಸ್ವಾತಂತ್ರ್ಯ ಇದೆ ಅಂತ ಇನ್ನೊಬ್ಬನ ತೋಟದಲ್ಲಿ ಹೋಗಿ ನಾನು ಬೇಕಾದ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಸ್ಥಳ ಅವರದ್ದು. ನಾನು ಏನು ಬೇಕಾದ್ರೂ ಮಾಡ್ಬೋದು. ಕೈಯಲ್ಲಿ ಕತ್ತಿ ಕೊಟ್ಟರೆ ಅಲ್ಲಿದ್ದಂತಹ ಎಲ್ಲವನ್ನು ಸೀಳಿ ಹಾಕ್ಬೋದು. ಆದರೆ ಅಲ್ಲಿ ಮಾಡಲಿಕ್ಕಾಗೋದಿಲ್ಲ, ಯಾಕಂದರೆ ಆ ಕ್ಷೇತ್ರ ಇನ್ನೊಬ್ಬರದ್ದು. ಹಾಗಾದರೆ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಭಗವಂತನ ಅಧೀನದಲ್ಲಿ ನಾವಿದ್ದೇವೆ. ಅದು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಅವನ ನಿಯಂತ್ರಣದಲ್ಲಿ ನಾವಿದ್ದೇವೆ. ನಾವು ಯಾವಾಗಲ ನಿಯಂತ್ರಣ ತಪ್ಪದೆಯೋ ಆವಾಗಲ್ಲ ನಿಯಂತ್ರಣದಲ್ಲಿ ತಂದಿಡುವವನೇ ಭಗವಂತ. ಇದನ್ನು ನಾವು ನೆನಪಿಸಿಕೊಂಡ್ರೆ ಯಾರಿಗೆ ಏನೇ ಕಷ್ಟ ಬರಲಿ ಆ ಕಷ್ಟಕ್ಕಾಗಿ ನಾವು ಮರುಗಬೇಕಾಗಿಲ್ಲ. ಯಾಕಂದರೆ ಕಷ್ಟ ನಿವಾರಣೆ ಮಾಡುವಂಥದ್ದು ಆ ಪರದೈವ ಪರಾತ್ಪರ ವಸ್ತು. ಅದನ್ನು ನೆರೆ ನಂಬಿದರೆ, ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿದರೆ ನಮ್ಮ ಶ್ರದ್ಧೆಗೆ ಎಷ್ಟು ಬಲ ಇದೆ ಅಂತ ತಿಳಿಬೋದು. ನಾವು ಎಷ್ಟು ವೇಗವಾಗಿ ಚೆಂಡನ್ನು ಗೋಡೆಗೆ ಹೊಡಿತೇವೋ ಅದು ಅಷ್ಟೇ ವೇಗವಾಗಿ ಹಿಂದೆ ಬರ್ತದೆ. ಅಂದರೆ ನಮ್ಮ ಶಕ್ತಿಯನ್ನು ಹೊಂದಿಕೊಂಡು ನಾವು ಮೆಲ್ಲ ಹೊಡೆದ್ರೆ ಮೆಲ್ಲ ಬರ್ತದೆ, ನಾವು ಬಹಳ ವೇಗದಲ್ಲಿ ಹೊಡೆದ್ರೆ ಅದೇ ವೇಗದಲ್ಲಿ ಹಿಂದೆ ಬರ್ತದೆ. ಅದು ನಮ್ಮನ್ನು ಹೊಂದಿಕೊಂಡು. ಹೀಗೆ ಕಷ್ಟ ನಷ್ಟ ಸಂಕಷ್ಟ ಇತ್ಯಾದಿ ಬಂದರೂ ಕೂಡ ಅದಕ್ಕೆ ನಾವು ಧೈರ್ಯಗುಂದದೆ ಧೈರ್ಯದಿಂದ ಅದನ್ನು ಎದುರಿಸಿ ಭಗವದರ್ಪಿತವಾದಂತಹ ಭಾವದಿಂದ ನೋಡುವಂತಹ ಒಬ್ಬನಿದ್ದಾನೆ. ಅವನು ನೋಡಿಯೇ ನೋಡ್ತಾನೆ. ಅವನ ದೃಷ್ಟಿಯಲ್ಲಿ ಯಾರೂ ದೋಷವನ್ನು ಹುಡುಕಲಿಕ್ಕಾಗದು. ಅವನ ದೃಷ್ಟಿಗೆ ನಾವೆಲ್ಲರೂ ಬಿದ್ದವರು ಎಂಬುದನ್ನು ತಿಳ್ಕೊಂಡು ಮುಂದಡಿಯಬೇಕಾದ ನಾವು ನಮ್ಮ ಧರ್ಮ. ಎಲ್ಲವೂ ಕ್ಷಯವಾಗುವಂಥದ್ದು, ಎಲ್ಲದಕ್ಕೊಂದು ನಾಶ ಅಂತ ಉಂಟು. ಎಲ್ಲರೂ ನಾಶದ ಅಂಕಿತಕ್ಕೆ ಒಳಗಾಗಿದ್ದಾರೆ. ಆದರೆ ಒಬ್ಬನಿಗೆ ಮಾತ್ರ ನಾಶ ಇಲ್ಲ. ಅವನು ನಾಶರಹಿತ ಮತ್ತು ದೋಷರಹಿತ. ನಾವೆಲ್ಲ ಒಂದೊಂದು ಕಾರಣದಿಂದ ಒಂದೊಂದು ಅರಿತೋ ಅರಿಯದೆಯ ಒಂದೊಂದು ದೋಷ ನಮ್ಮಿಂದ ಆಗ್ತದೆ. ಆದರೆ ಅವನಿಂದ ಯಾವ ದೋಷವೂ ಆಗುವುದಿಲ್ಲ. ಅವನು ನಾಶಕ್ಕೂ ದೋಷಕ್ಕೂ ಮೀರಿ ನಿಂತವ. ಅವನೀ ಪ್ರಪಂಚವನ್ನೇ ಮೀರಿ ನಿಂತವ. ಅಂತಹ ಭಗವಂತ ನಾಶರಹಿತನಿಗೆ ದೋಷರಹಿತನಿಗೆ ವಂದಿಸಿದವಾಗ ನಮ್ಮ ಕ್ಲೇಶವೆಲ್ಲ ನಾಶವಾಗ್ತದೆ. ಕ್ಲೇಶವನ್ನು ನಾಶ ಮಾಡುವವ ಸರ್ವಶಕ್ತನಾದಂತಹ ಭಗವಂತ. ಅಂತಹ ಭಗವಂತನಿಗೆ ಶರಣಾಗಬೇಕು. ಕ್ಷಯ ಇದ್ದರೆ ಅದನ್ನು ಅಕ್ಷಯ ಮಾಡುವವ ಭಗವಂತ ಒಬ್ಬನು ಮಾತ್ರ. ಇವತ್ತಿನ ಕಥಾಭಾಗ ನಾವು ಆರಿಸಿಕೊಂಡದ್ದು ಅಕ್ಷಯ ಪಾತ್ರ ಅಥವಾ ದೂರ್ವಾಸಾತಿಥ್ಯ. ಸಿಕ್ಕಿದಂತಹ ಸ್ವಲ್ಪ ಅವಧಿಯಲ್ಲಿ ಯಥಾಸಾಧ್ಯ ಅದನ್ನು ನಿರೂಪಿಸೋಣ. ಕಥಾಭಾಗಕ್ಕೆ ಪ್ರವೇಶವನ್ನು ಮಾಡೋಣ. ಇಂದು ಜನಗೆ ಗೋವಿಂದ ನಿನ್ನಯ ಪದಾರವಿಂದವ ತೋರೋ ಮುಕುಂದನೆ ಮುಕುಂದನೆ ಸುಂದರ ವದನನೆ ನಂದ ಗೋಪಿಯ ಕಂದ ಮಂದರೋದ್ಧಾರ ಆನಂದ ಇಂದಿರೆ ರಮಣ ಇಂದು ಎನ್ನಗೆ ಗೋವಿಂದ ನಿನ್ನಯ ಮುಂದೆ ದಾರಿ ಕಾಣದೆ ಮುಂದಿದೆ ಜಗದೊಳು ಕಂದ ನಂತ ನನ್ನ ಕುಂದುಗಳೆಣಿಸದೆ ಕಂದ ತಂದೆ ಕೃಷ್ಣ ಕಂದರ್ಪ ಜನಕನೇ ಇಂದು ಎನ್ನಗೆ ಗೋವಿಂದ ನನ್ನಯ ಪದಾರ
ಕುಂದನೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಹರ ಹರ ಪಾರ್ವತೈ ಪತೈ ನಮಃ. ಶ್ರೀ ಗೋಪಾಲಕೃಷ್ಣ ಕೀ ಜಯ. ಶ್ರೀ ಮೂಕಾಂಬಿಕಾ ಸ್ವಾಮಿ ಕೀ ಜಯ. ಶ್ರೀ ಗುರುಭ್ಯೋ ನಮಃ. ಸಜ್ಜನರಿಗಿದು ಕಾಲವಲ್ಲ ಅಂತ ದಾಸರು ಒಂದು ಕಡೆ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಸಾತ್ವಿಕರು, ಸಜ್ಜನರು, ಧರ್ಮನಿಷ್ಠರು, ಭಗವಂತನ ಪ್ರೀತಿಗೆ ಪಾತ್ರರು ಆದಂತಹ ಪಾಂಡವರಿಗೆ ಊರಿನಲ್ಲಿರ್ಲಿಕ್ಕೆ ಆಗಲಿಲ್ಲ. ಕಾಲ ಕೆಟ್ಟು ಹೋಯಿತು ನೋಡಿ. ದಾಯಾದಿವಾದಂತಹ ಯಾವ ಕೌರವ, ಆ ಕೌರವರ ತಂಡ ಯಾವ ರೀತಿಯಿಂದಲಾದರೂ ಕೂಡ ಪಾಂಡವರನ್ನು ರಾಜ್ಯ ಆಳಲಿಕ್ಕೆ ಬಿಡಬಾರದು, ಅವರಿಗೆ ಯಾವ ಅಧಿಕಾರವೂ ಸಿಗಬಾರದು. ಯಾಕಂದರೆ ಅವರು ಕಾಡಿನಲ್ಲೇ ಹುಟ್ಟಿದವರು, ಕಾಡಿನಲ್ಲೇ ಬೆಳೆದವರು. ಹಾಗಾಗಿ ಕಾಡಿನಲ್ಲಿ ಹುಟ್ಟಿದವರು, ಕಾಡಿನಲ್ಲಿ ಬೆಳೆದವರು, ಕಾಡಿಗೆ ಸೇರತಕ್ಕವರು. ಈ ನಿರ್ಧಾರವನ್ನು ಸುಯೋಧನಾದಿಗಳು ಮಾಡಿದ್ದಾರೆ. ಹಾಗಾಗಿ ಶಕುನಿಯ ಮುಖಾಂತರವಾಗಿ ಕಪಟದ್ಯೂತವನ್ನಾಡಿ ಸಜ್ಜನನಾದಂತಹ ಧರ್ಮರಾಜ ಕೂಡ ದ್ಯೂತಕ್ಕೆ ಎಳಸಿದಂತೆ. ಕೆಲವರಿಗೆ ಒಂದೊಂದು ಹುಚ್ಚು ಅಂತ ಇರ್ತದೆ. ಬಹುಶಃ ಧರ್ಮರಾಜನಿಗೂ ಹಾಗಿರಬೇಕು. ದ್ಯೂತದಲ್ಲಿ ಅತಿಯಾದಂತಹ ಆಸಕ್ತಿ, ಯಾವುದರಲ್ಲೂ ಕೂಡ ಅತಿ ಆಗಬಾರ್ದಂತೆ. ಪ್ರತಿಯೊಂದಕ್ಕೂ ಕೂಡ ಯಾವುದೇ ಆಗಲಿ ಅದು ಮಿತಿಯಲ್ಲಿರಬೇಕು. ಆ ಮಿತಿ ಮೀರಿದರೆ ಅತಿ ಆಗ್ತದೆ. ಅತಿಯಾದರೆ ಏನಾಗ್ತದೆ? ನಿಯಂತ್ರಣ ತಪ್ಪಿ ಹೋಗ್ತದೆ. ಧರ್ಮರಾಜನಿಗೂ ಆದದ್ದಷ್ಟು. ಎಲ್ಲ ರೀತಿಯಲ್ಲಿ ಸಜ್ಜನ ಹೌದು, ಸಾಧು ಹೌದು. ಅಂತಹ ಧರ್ಮರಾಜ ದ್ಯೂತಕ್ಕೆ ಎಳಸಿದ. ಆ ದ್ಯೂತದಲ್ಲಿ ದ್ಯೂತದ ಪಣದಂತೆ ಸರ್ವಸ್ವವನ್ನು ಸೋತು ಹೋದ. ಅದರ ಪಣದ ಹಾಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಯಾರು ಈ ದ್ಯೂತದಲ್ಲಿ ಸೋಲ್ತಾ ಇದ್ದಾರೋ ಅವರಿಗೆ 12 ವರ್ಷ ವನವಾಸ. ಅವರು ಈ ಊರಿನಲ್ಲಿ ಇರಬಾರ್ದು, ರಾಜ್ಯದಲ್ಲಿ ಇರಬಾರ್ದು. ಆ 12 ವರ್ಷ ವನವಾಸವನ್ನು ಪೂರೈಸಿದ ನಂತರ ಅದು ಅಲ್ಲಿಗೆ ಮುಗಿಯುವುದಿಲ್ಲ, 13ಕ್ಕೆ ಇಳಿಬೇಕು. ಅದು ಮತ್ತೊಂದು ವರ್ಷ ಅಜ್ಞಾತವಾಸ. ಅಜ್ಞಾತ ಅಂದರೆ ಯಾರಿಗೂ ಗೊತ್ತಿಲ್ಲ ಹಾಗೆ. ನಾವೆಲ್ಲ ಇದ್ದೇವೆ, ಆದರೆ ನಾವು ಎಲ್ಲಿದ್ದೇವೆ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ವಿಳಾಸವೇ ಗೊತ್ತಿಲ್ಲ. ಗೊತ್ತಿಲ್ಲದ ಹಾಗೆ ಇರಬೇಕು, ಯಾರ ಕಣ್ಣಿಗೂ ಕಾಣಿಸದೇ ಇರಬೇಕು, ಅಜ್ಞಾತವಾಗಿರಬೇಕು. ಅದು ಒಂದು ರೀತಿಯ ಶಿಕ್ಷೆಯೋ ಅಥವಾ ಇದರ ಶರ್ತವೋ. ಈ ಶರ್ತಕ್ಕೆ ಪಾಂಡವರು ಒಪ್ಪಿದ ಕಾರಣ 12 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸಕ್ಕೆ ಒಪ್ಪಿ ನಾಡಿನಿಂದ ಕಾಡಿಗೆ ಬಂದಿದ್ದಾರಂತೆ. 12 ವರ್ಷದ ವನವಾಸದ ಅವಧಿಯಲ್ಲಿ ಈಗ ಪಾಂಡವರು 8ನೇ ವರ್ಷದಲ್ಲಿದ್ದಾರೆ. ಕಾಮ್ಯಕಾವನಕ್ಕಾಗಿ ಬಂದಂತಹ ಪಾಂಡವರು ದ್ವೈತವನ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿದ್ದಾರೆ. ಕಾಡಿಗೆ ಹೊರಡುವಂತಹ ಸಂದರ್ಭದಲ್ಲಿ ಧರ್ಮರಾಜಾದಿಗಳು, ಪಾಂಡವರು ಮತ್ತು ದ್ರೌಪದಿ ಮಾತ್ರ ಬಂದದ್ದಲ್ಲ. ಅವರೊಟ್ಟಿಗೆ ಕೆಲವು ಋಷಿಮುನಿಗಳು, ಬ್ರಾಹ್ಮಣೋತ್ತಮರು ಇವರೆಲ್ಲ ಇದ್ರಂತೆ. ಅವರೆಲ್ಲ ಯೋಚನೆ ಮಾಡಿದರು, ಯಾವಾಗ ಸಜ್ಜನರಾದಂತಹ ಪಾಂಡವರು ಕಾಡಿಗೆ ಹೋಗ್ತಾ ಇದ್ದಾರೋ, ನಾಡಿನಲ್ಲಿ ಇರ್ತಾರೋ, ಅವರಿಲ್ಲದಂತಹ ಈ ಭೂಮಿಯಲ್ಲಿ ನಾವು ಯಾಕೆ ಇರಬೇಕು? ಸಜ್ಜನರವರು, ಭಕ್ತರವರು. ಎಲ್ಲಿ ಭಕ್ತನಿರ್ತಾನೋ ಅಲ್ಲಿ ಭಗವಂತ ಇರ್ತಾನೆ. ಹಾಗಾಗಿ ಪಾಂಡವರು ಊರು ಬಿಟ್ಟರು ಅಂತಾದಾಗ ನಾವಿಲ್ಲಿ ಊರಿನಲ್ಲಿದ್ದರೂ ಪ್ರಯೋಜನ ಇಲ್ಲ, ನಾವು ಅಲ್ಲಿಗೆ ಹೋಗ್ತೇವೆ. ಸತ್ರು ಬದುಕಿದ್ರು, ಅದು ಪಾಂಡವರೊಟ್ಟಿಗೆ, ಅದು ಧರ್ಮರಾಜನೊಟ್ಟಿಗೆ. ಹೀಗೆ ಯೋಚನೆ ಮಾಡಿ ಋಷಿಮುನಿಗಳು ಅನೇಕರು, ಹಲವಾರು ಮಂದಿ ಬ್ರಾಹ್ಮಣೋತ್ತಮರೆಲ್ಲ ತಂಡೋಪತಂಡವಾಗಿ ಪಾಂಡವರನ್ನು ಅನುಸರಿಸಿದರು. ಯೋಚನೆ ಮಾಡಬೇಕು, ಒಳ್ಳೆ ಮನೆ ಸಿಗ್ತದೆ, ಒಳ್ಳೆ ಬಂಗಲೆ ಸಿಗ್ತದೆ, ಒಳ್ಳೆ ರಾಜ್ಯ ಸಿಗ್ತದೆ, ಒಳ್ಳೆ ಭೂಮಿ ಸಿಗ್ತದೆ ಅಂತ ಹೋಗುವವರೆಲ್ಲ ಇದ್ದಾರೆ. ಆದರೆ ಕಾಡಿನಲ್ಲಿ ತೊರೆಯ ನೀರನ್ನು ಕುಡಿಲಿಕ್ಕೆ ಕಷ್ಟಪಡಲಿಕ್ಕೆ ಹೋಗುವಾಗ ಯಾರಾದರೂ ಒಟ್ಟಿಗೆ ಸೇರ್ತಾರೋ ಅವರೇ ನಿಜವಾದ ಸಜ್ಜನರು. ಪಾಂಡವರು ಕಾಡಿಗಾಗಿ ಹೊರಟಾವಾಗ ಅವರೊಂದಿಗೆ ಇವರೆಲ್ಲ ಹೊರಟಿದ್ದಾರಂತೆ. ನೀವು ಎಲ್ಲಿರ್ತೀರೋ, ಸ್ಮಶಾನದಲ್ಲಿ ಇದ್ರೂ ಆದಿತ್ತು, ನಮಗೆ ಅದೇ ಆದಿತ್ತು. ಹೀಗೆಂದು ಹೊರಟಿದ್ದಾರಂತೆ. ಅವರೆಲ್ಲ ಪಾಂಡವರನ್ನು ಸೇರಿಕೊಂಡಿದ್ದಾರೆ, ದೊಡ್ಡ ತಂಡ. ಧರ್ಮರಾಜನಿಗೆ ಮಾತ್ರ ಒಂದು ಚಿಂತೆ ಆಯಿತು. ಈಗ ಹೌದು, ನಾವು ಏನಾದರೂ ತೊರೆಯ ನೀರನ್ನು ಕುಡಿದು ಸಿಕ್ಕಿದ ಹಣ್ಣು ಹಂಪಲನ್ನು ತಿಂದೋ ನಾವು ಜೀವಿಸಬಹುದು, 5 ಮಂದಿ ಕೂಡಿಸು ದ್ರೌಪದಿ. ಆದರೆ ಇವರಿಗೆಲ್ಲ ಸಾಕು ಬೇಕೋ ಬೇಡೋ? ನಾವು ಊಟ ಮಾಡುವಾಗ ಇನ್ನೊಬ್ಬರಿಗೆ ಉಪವಾಸ ಇರಲಿಕ್ಕೆ ಆಗ್ತದೋ? ನಮ್ಮಲ್ಲಿ ಏನು ಮಾಡೋಣ? ಧರ್ಮರಾಜ ಚಿಂತಿಸಿದನಂತೆ, ಏನು ಮಾಡೋಣ? ಇವರನ್ನೆಲ್ಲ ಸಾಕುವುದು ಹೇಗೆ? ಇವರ ಹೊಟ್ಟೆಗೆ ಹಿಟ್ಟು ಹಾಕುವುದು ಹೇಗೆ? ನಾವಾದರೆ ಏನಾದರೂ ಮಾಡ್ಬೋದು. ಇವರೆಲ್ಲ ನಮ್ಮನ್ನು ಅನುಸರಿಸಿಕೊಂಡು ಬಂದಿದ್ದಾರೆ, ಹೋಗಿ ಅಂದರೆ ಹೋಗೋದಿಲ್ಲ. ಎಲ್ಲರೂ ನಮ್ಮೊಂದಿಗಿದ್ದಾರೆ, ಏನು ಮಾಡಲಿ ತಾನು ಎಂಬುದಾಗಿ ಧರ್ಮರಾಜ ಚಿಂತನೆ ಮಾಡಿದವಾಗ
ಅವರ ಕುಲಗುರುವಾದಂತಹ ಪೂಜ್ಯರಾದಂತಹ ದೌಮ್ಯರು ಹೇಳಿದ್ರಂತೆ, ನಾವು ಪ್ರಾರಂಭದಲ್ಲಿ ಪೀಠಿಕೆಯಲ್ಲಿ ಕೇಳಿದ್ದು ಚಿಂತೆ. ಈ ಚಿಂತೆಯನ್ನು ಬಿಡು. ಗೌಮ್ಯರು ಹೇಳಿದ್ರಂತೆ, ಧರ್ಮರಾಜ ಚಿಂತಿಸಬೇಡ, ಪ್ರತಿಯೊಂದು ಸಮಸ್ಯೆಗೂ ಪ್ರತಿಯೊಂದು ಯಾವುದೇ ಆದರೂ ಕೂಡ ಅದಕ್ಕೊಂದು ಆ ಸಮಸ್ಯೆಗೆ ಪರಿಹಾರ ಒಂದೊಂದುಂಟು. ನಮಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಆಗುವುದಿಲ್ಲ. ಯಾವಾಗ ನಮಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಆಗುವುದಿಲ್ಲವೋ ಆವಾಗ ನಾವು ಭಗವಂತನಿಗೆ ಬಿಡಬೇಕು, ದೈವಕ್ಕೆ. 6 ಅಂಶ ನಾವು ಪ್ರಯತ್ನ ಮಾಡ್ಬೋದು, 7ನೇ ಅಂಶ ನಮ್ಮದಲ್ಲ, ಅದು ಭಗವಂತನಿಗೆ ಬಿಡಬೇಕು. ಆದರೆ ನಮ್ಮ ಪ್ರಯತ್ನ ಬೇಕು, ಆ ಪ್ರಯತ್ನ ಇಲ್ಲದಿದ್ದರೆ ಆಗೋದಿಲ್ಲ. ಹಾಗಾಗಿ ಯೋಚನೆ ಮಾಡಬೇಡ. ಸರ್ವಶಕ್ತನಾದಂತಹ ಒಬ್ಬ ಮಹಾನ್ ಶಕ್ತಿ ಈ ಲೋಕಕ್ಕುಂಟು. ಯಾರ ದಿವ್ಯ ಶಕ್ತಿಯಿಂದ ಜಗತ್ತು ಬೆಳಗುತ್ತಾ ಇದೆಯೋ, ಯಾರಿಗೆ ಯಾವ ಸೃಷ್ಟಿಯಲ್ಲಿ ಪ್ರಾಣಿ ವರ್ಗದಲ್ಲಿ, ಪಕ್ಷಿ ವರ್ಗದಲ್ಲಿ, ಜಂತು ವರ್ಗದಲ್ಲಿ ಸೃಷ್ಟಿಯ ಯಾರಿಗೂ ಭೇದವನ್ನೇ ಮಾಡದಿದ್ದಂತಹ ಒಂದು ಶಕ್ತಿ ಇದೆ, ಅದೇ ಸೂರ್ಯನ ಶಕ್ತಿ. ಸೂರ್ಯದೇವ ಯಾರಲ್ಲಿಯೂ ಭೇದ ಮಾಡುವುದಿಲ್ಲ. ಇಂಥ ಪ್ರದೇಶಕ್ಕೆ ಮಾತ್ರ ಬೆಳಕು, ಅಲ್ಲಿಗೆ ಇಲ್ಲ ಅಂತ ಉಂಟೋ? ಕೆಲವು ಕಡೆ ಕತ್ತಲೆ, ಕೆಲವು ಕಡೆ ಬೆಳಕು ಅಂತ ಉಂಟೋ? ಇಲ್ಲ. ಸೂರ್ಯನಿಗೆ ಯಾರಲ್ಲಿಯೂ ಭೇದ ಭಾವ ಇಲ್ಲ, ನೇಸರ. ಆದ್ದರಿಂದ ಚಿಂತೆ ಮಾಡಬೇಡ. ಇಡೀ ಜಗತ್ತನ್ನು ಪೊರೆಯುವಂತಹ ಒಬ್ಬ ದಾತಾರ, ನೇತಾರ ಆ ಸೂರ್ಯದೇವ. ಅಂತಹ ಸೂರ್ಯನನ್ನು ಸ್ಮರಣೆ ಮಾಡು, ಆ ಸೂರ್ಯನನ್ನು ಭಜಿಸು, ಸೂರ್ಯನನ್ನು ತಪಸ್ಸು ಮಾಡು. ಶುದ್ಧಾವತಿಯಿಂದ ಸೂರ್ಯನಿಗೆ ನಿನ್ನನ್ನೇ ನೀನು ಸಮರ್ಪಿಸಿಕೊಂಡು ಆ ಸೂರ್ಯನನ್ನು ಮೆಚ್ಚಿಸುವಂತಹ ವ್ರತವನ್ನು ಮಾಡು ಎಂಬುದಾಗಿ ಕುಲಗುರುಗಳಾದಂತಹ ದೌಮ್ಯರು ಉಪದೇಶ ಮಾಡಿದವಾಗ ಪುಣ್ಯಾತ್ಮರಾದಂತಹ ಧರ್ಮರಾಜ ಹಾಗೇ ಯೋಚನೆ ಮಾಡಿ 3 ದಿವಸದವರೆಗೆ ಉಪವಾಸ ಇದ್ದುಕೊಂಡು ಸೂರ್ಯಾಯ ನಮಃ, ನೇಸರಾಯ ನಮಃ, ಹೇ ಭಾನುವೇ ನಮಃ, ನಾರಾಯಣ ಸೂರ್ಯನಾರಾಯಣ, ನಾರಾಯಣ ಸೂರ್ಯನಾರಾಯಣ, ನಾರಾಯಣ ಸೂರ್ಯನಾರಾಯಣ, ನಾರಾಯಣ ನಮೋ ನಾರಾಯಣ, ನಾರಾಯಣ ಸೂರ್ಯನಾರಾಯಣ, ನಾರಾಯಣ ಸೂರ್ಯನಾರಾಯಣ. ಸೂರ್ಯದೇವನನ್ನು ಉಪವಾಸವಿದ್ದುಕೊಂಡು 3 ದಿವಸ ಶುದ್ಧ ಭಕ್ತಿಯಿಂದ ಧರ್ಮರಾಜ ನೆನೆಯುತ್ತಾ ಇದ್ದಾನೆ, ಸ್ತುತಿಸ್ತಾ ಇದ್ದಾನೆ, ಭಜಿಸ್ತಾ ಇದ್ದಾನೆ ಸೂರ್ಯಾನುಗ್ರಹಕ್ಕೆ ಬೇಕಾಗಿ. ಆವಾಗ ಜಗದ್ರಕ್ಷಕನಾದಂತಹ ಯಾವ ಸೂರ್ಯದೇವ ಅಂಬರ ಮಾರ್ಗದಲ್ಲಿ ಧರ್ಮರಾಜನಿಗೆ ಪ್ರತ್ಯಕ್ಷನಾಗಿದ್ದಾನೆ. ಸೂರ್ಯದೇವನನ್ನು ಪ್ರತ್ಯಕ್ಷನಾದಂತಹ ಸೂರ್ಯದೇವನನ್ನು ಕಂಡು ಧರ್ಮರಾಜ ನಮಿಸ್ತಾ ಇದ್ದಾನೆ. ಮನದಳಲು ಏನೆಂದು ಕೇಳಿದೊಡೆ ಧರ್ಮಜ, ಧರ್ಮದೊಳ್ಳಿರ್ಮಲ ಚಿತ್ತಂ ಧರ್ಮತನಯ. ನನಗಾಗಿ ಅಲ್ಲ, ಇತರರಿಗಾಗಿ. ನಾನು ನನಗಾಗಿ ಬಯಸುವುದಲ್ಲ, ಆದರೆ ನನ್ನೊಂದಿಗೆ ಇದ್ದಾರಲ್ಲ ಇತರರು, ಅವರ ಶ್ರೇಯಸ್ಸಿಗೆ ಬೇಕಾಗಿ ಬಯಸ್ತಾ ಇದ್ದೇನೆ, ಪ್ರಾರ್ಥಿಸ್ತಾ ಇದ್ದೇನೆ. ಇವರೆಲ್ಲರನ್ನೂ ಪೊರೆಯುವುದಕ್ಕೆ, ನನ್ನೊಂದಿಗೆ ಅನುಸರಿಸಿಕೊಂಡು ಬಂದಂತಹ ಎಲ್ಲರನ್ನೂ ಪೊರೆಯುವುದಕ್ಕೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಇವರನ್ನೆಲ್ಲ ಸಾಕಲೇಬೇಕಾಗ್ತದೆ. ಬ್ರಾಹ್ಮಣರು ಬರಿ ಹೊಟ್ಟೆಯಲ್ಲಿ ಮಲಗಬಾರದು ಅಂತ ಉಂಟು, ಅಂಥವರೆಲ್ಲ ನಮ್ಮೊಂದಿಗಿದ್ದಾರೆ. ಆ ಬ್ರಾಹ್ಮಣನಿಗೆ ಭೋಜನ ಆಗದೆ ಅವರ ಎದುರಿನಲ್ಲಿ ನಮಗೆ ಊಟ ಮಾಡಲಿಕ್ಕೆ ಆಗ್ತದೋ? ಮೊದಲು ಅವರಿಗೆ ಬಡಿಸಬೇಕು. ಆದ್ದರಿಂದ ಸ್ವಾಮಿ ಜಿಯ ಹೀಗೆಂದು ನಾನು ಪ್ರಾರ್ಥನೆ ಮಾಡಿದ್ದೇನೆ. ಜಗದ್ರಕ್ಷಕನಾದಂತಹ ನೀನು ಇದಕ್ಕೇನಾದರೂ ಪರಿಹಾರ ಸೂಚಿಸಬೇಕು ಅಂತ ಹೇಳಿದವಾಗ ಪ್ರತ್ಯಕ್ಷನಾದಂತಹ ಸೂರ್ಯನಾರಾಯಣ ಒಲಿದು ಬಳಿಕ ಹೇಮದ ತಟ್ಟೆಯನಿತ್ತು ಬಂಗಾರದ ಹೊಳೆಯೊಳೆಯುವಂತಹ ತಟ್ಟೆಯೊಂದನ್ನು ಧರ್ಮರಾಜನಿಗೆ ಕೊಟ್ಟು ಹೇಳ್ತಾನಂತೆ, ಈ ಪಾತ್ರೆ ಸೂರ್ಯನಿಂದ ಕೊಡಲ್ಪಟ್ಟಂತಹ ಈ ಪಾತ್ರೆ ಮೇಲ್ನೋಟಕ್ಕೆ ಮಾತ್ರ ಪಾತ್ರ ಅಲ್ಲ, ಇದು ಬಂಗಾರದ ಪಾತ್ರೆ ಹೌದು. ಆದರೆ ಈ ಪಾತ್ರೆ ನಾವು ಯಾವುದನ್ನು ಬಯಸ್ತಾ ಇದ್ದೇವೋ, ಅಪೇಕ್ಷಿಸ್ತಾ ಇದ್ದೇವೋ ಅಂತಹ ಅಪೇಕ್ಷೆಯನ್ನು ಯಾವತ್ತೂ ಉಪೇಕ್ಷೆ ಮಾಡುವುದಿಲ್ಲ. ಅಪೇಕ್ಷೆಯನ್ನು ಸಲ್ಲಿಸುವಂಥದ್ದು. ಅನ್ನವೋ ಆಹಾರವೋ ಏನೇ ಆಗಲಿ ಕೇಳಿದ್ದನ್ನು ಕೊಡುವಂಥದ್ದು. ಭಜತಾಂ ಕಲ್ಪವೃಕ್ಷಾಯ
ನಮತಾಂ ಕಾಮಧೇನವೇ. ಧರ್ಮರಾಜ ಯೋಚನೆ ಮಾಡಬೇಡ, ಯಮನಂದನ ಯೋಚನೆ ಮಾಡಬೇಡ. ನಿಮಗೆ ಬೇಕಾದ್ದು ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಭಕ್ಷ್ಯ ಭೋಜ್ಯಾದಿಗಳನ್ನು ಕೊಡುವಂತಹ ಯೋಗ್ಯತೆ ಈ ಪಾತ್ರೆಗುಂಟು. ಇದು ಅಕ್ಷಯ ಪಾತ್ರೆ, ಕ್ಷಯವಾಗದೇ ಇದ್ದದ್ದು ಅಕ್ಷಯ, ನಾಶವಾಗದೇ ಇದ್ದದ್ದು. ಇದನ್ನು ಬರೇ ಪಾತ್ರೆ ಅಂತ ನಾವು ತಿಳಿಬಾರದು. ಯೋಗ್ಯ ರೀತಿಯಲ್ಲಿ ಇದ್ರ ಪೂಜೆಯೂ ಮಾಡಬೇಕು, ಆ ಪೂಜೆಯೂ ಸಲ್ಲಿಸಬೇಕು. ನಿಮ್ಮೆಲ್ಲರ ಊಟವಾದ ಬಳಿಕ ಯಾರೆಲ್ಲ ಒಟ್ಟಿಗೆ ಓರೆಯವರಿಗೆ ಬಂದಿದ್ದಾರೋ, ಅತಿಥಿಗಳಿದ್ದಾರೋ, ಅಭ್ಯಾಗತರಿದ್ದಾರೋ ಅವರೆಲ್ಲರಿಗೂ ಭೋಜನವನ್ನು ಬಡಿಸಿದ ನಂತರ ಕೊನೆಯ ಊಟ ನಿಮ್ಮ ಅರಸೆಯಾದಂತಹ ದ್ರೌಪದಿಯದ್ದು, ಗರತಿಯದ್ದು, ಮುತ್ತೈಯದ್ದು ಕೊನೆಯದ್ದಾದಂತಹ ಊಟ. ಯಾವತ್ತೂ ಗರತಿ ಆದವಳು ಮೊದಲು ಊಟ ಮಾಡೋದಿಲ್ಲ, ಬಾಕಿದ್ದವರಿಗೆ ಇಕ್ಕಿ ಬಡಿಸಿ ಮತ್ತೆ ಕೊನೆಯ ಊಟ ತನ್ನದು. ಹಾಗಾಗಿ ಕೊನೆಯದಾಗಿ ದ್ರೌಪದಿ ಊಟವಾದ ನಂತರ ಈ ಪಾತ್ರೆಯನ್ನು, ಬಂಗಾರದ ಪಾತ್ರೆಯನ್ನು ತೊಳೆದಿಟ್ಟಾಕ್ಷಣ ಮತ್ತೆ ಆ ದಿವಸ ಅದು ಏನೂ ಮಾಡೋದಿಲ್ಲ, ಏನೂ ಕೊಡೋದಿಲ್ಲ, ಅಲ್ಲಿಗೆ ಮುಗೀತು ಆ ದಿವಸಕ್ಕೆ. ಮತ್ತೆ ಮರುದಿವಸ ಭಕ್ತಿಯಿಂದ ಶ್ರದ್ಧೆಯಿಂದ ಇದನ್ನು ಉಪಾಸನೆ ಮಾಡಿ ತೆರಳಬಹುದು. ಇದು ಅಕ್ಷಯ ಪಾತ್ರೆ ಎಂಬುದಾಗಿ ಸೂರ್ಯದೇವ ಅನುಗ್ರಹ ಮಾಡಿದವಾಗ ದೇವರ ದೇವ ದೀನ ದಯಾಮಯ, ದೇವರ ದೇವ ದೀನ ದಯಾಮಯ, ದೇವರ ದೇವ ದೀನ ದಯಾಮಯ, ಭಾಸ್ಕರ ತೇಜ ಜಗದೋದ್ಧಾರಕ ಭಾಸ್ಕರ ದೇವ. ದೇವದೇವೋತ್ತಮನಾದಂತಹ ಸೂರ್ಯದೇವ ವಂದಿಸಿಕೊಂಡಿದ್ದೇನೆ. ಧನ್ಯನಾದೆ ಧನ್ಯನಾದೆನು ದೇವ ತವ ಹಸಾದಿಂದೆಂತು. ಸೂರ್ಯನಿಂದ ಅನುಗ್ರಹೀತನಾದಂತಹ ಧರ್ಮರಾಜಾದಿಗಳು ಆ ಸೂರ್ಯದೇವನಿಗೆ ವಂದಿಸಿ ತಮ್ಮ ಸ್ವಸ್ಥಾನಕ್ಕೆ ಬಂದಿದ್ದಾರಂತೆ. ಇನ್ನು ಯಾವುದೇ ಚಿಂತೆ ಇಲ್ಲ, ಭಕ್ಷ್ಯ ಭೋಜ್ಯಾದಿಗಳು ನಾವು ನೆನೆದರೆ ಸಾಕು, ಅದು ಬರ್ತದೆ. ಹಾಗಾಗಿ ಮತ್ತೆ ಪಾಂಡವರು ಗುರುಗಳಾದಂತಹ ದೌಮ್ಯರ ಉಪದೇಶದ ಮೇರೆಗೆ ಸೂರ್ಯದತ್ತವಾದಂತಹ ಅಕ್ಷಯ ಪಾತ್ರೆಯನ್ನು ಹೊಂದಿ ಯಾವುದೇ ತೊಂದರೆ ಇಲ್ಲ. ನೋಡಿ, ಕಾಡಿನಲ್ಲಿ ಹೋದವರಿಗೆ ಗತಿಯೇನು, ಅವರಿಗೆ ಅನ್ನಕ್ಕೆ ಆಹಾರಕ್ಕೆ ಗತಿಯೇನು ಎಂಬುದು ಚಿಂತಿಸುವಂತಹ ಅಗತ್ಯವೇ ಇಲ್ಲ. ಸೂರ್ಯನ ಪ್ರಸಾದವಾಗಿ ಅದು ಸಿಕ್ಕಿದೆ. ಬಹಳ ಸಂತೋಷದಲ್ಲಿ ಸಂಭ್ರಮದಲ್ಲಿ ಭಗವಂತನ ಅನುಗ್ರಹ ಆದರೆ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ. ಬಾಯಿ ಬಾರದೇ ಇದ್ದಂತಹ ಒಬ್ಬ ಮೂಕನಾದರೂ ಕೂಡ ಎಷ್ಟೇ ಮದ್ದು ಮಾಡಿದ್ರು, ಔಷಧ ಮಾಡಿದ್ರು ಅವನನ್ನು ಮಾತಾಡಿಸ್ಲಿಕ್ಕೆ ಆಗುವುದಿಲ್ಲ. ಆದರೆ ಭಗವಂತನನ್ನು ನಂಬುವಂತಹ ಔಷಧ ಭಗವಂತನ ಪ್ರಸಾದದಿಂದ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿ. ಆ ಮೂಕನಿಗೂ ಭಗವಂತ ಮನಸ್ಸು ಮಾಡಿದರೆ ಅವನನ್ನು ಮಹಾದೊಡ್ಡ ವಾಚಾಲ, ಒಂದು ಅರ್ಥದಲ್ಲಿ ಬೃಹಸ್ಪತಿ, ಅವನು ಹೇಳಿದ್ದೇ ಮಾತು ಆಗಬಹುದು. ಭಗವಂತನ ಕೃಪೆ ಬೇಕು. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿ. ಒಬ್ಬ ಹೆಳವ, ಕಾಲಿಲ್ಲದವ, ನಡಿಲಿಕ್ಕೆ ಆಗುವುದಿಲ್ಲ ಅಂಥವನಿಗೂ ಕೂಡ ಪಂಗುಂ ಲಂಘಯತೆ ಗಿರಿಂ. ಎಷ್ಟೇ ದೊಡ್ಡ ಬೆಟ್ಟ ಆದರೆ ಬೆಟ್ಟ ಆಗಲಿ ಕಾಲಿಲ್ಲದವನಿಗೆ ಹತ್ತಲಿಕ್ಕೆ ಸಾಧ್ಯ ಉಂಟು. ಅದು ಭಗವಂತನ ಅನುಗ್ರಹ ಆದರೆ ಮಾತ್ರ. ಉದಾಹರಣೆಗೆ ಅರುಣ ನೋಡಿ, ಸೂರ್ಯದೇವನ ವಾಹನ, ಸೂರ್ಯದೇವನ ಆ ಕುದುರೆಯನ್ನು, 7 ಕುದುರೆಯನ್ನು ನಡೆಸುವಂತಹ ವಾಹಕ, ಅವನಿಗೆ ಕಾಲಿಲ್ಲ, ಒಂದು ಅರ್ಥದಲ್ಲಿ ಹೆಳವ. ಸೂರ್ಯ ಅನುಗ್ರಹ ಆದರೆ ಇಡೀ ಜಗತ್ತನ್ನೇ ಸುತ್ತಿದಿಲ್ವೇ? ಹಾಗಾಗಿ ಅನುಗ್ರಹವಾಯಿತು. ಪಾಂಡವರಿಗೆ ಯಾವುದೇ ತೊಂದರೆ ಆಗಿಲ್ಲ. ಮತ್ತೆ ಸ್ವಲ್ಪ ಕಾಲ ಅಲ್ಲಿದ್ದು ನಂತರ ದ್ವೈತವನಕ್ಕಾಗಿ ಪ್ರಯಾಣ ಮಾಡಿದ್ದಾರಂತೆ. ಅಲ್ಲಿ ಸುಖವಾಗಿದ್ದರಂತೆ. ಸದಾಯನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರೇ, ಸದಾಯನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರೇ. ನಿನ್ನ ನಾನು ಬಿಡುವಾನಲ್ಲ, ನಿನ್ನ ನಾನು ಬಿಡುವ
ಶ್ರೀಹರೇ. ಶ್ರೀಕೃಷ್ಣನ ಅನುಗ್ರಹದಿಂದ ಪಾಂಡವರು ಕಾಡಿಗೆ ಹೋದರೂ ಕೂಡ ಅದೇ ಅವರಿಗೆ ನಾಡಾಗಿ ಪರಿಣಾಮವಾಗಿದೆ. 8ನೇ ವರ್ಷದಲ್ಲಿ ಈಗ ಅವರು ಇರಿದ್ದಾರೆ. ಇತ್ತ ಯಾವ ದುರುದ್ದೇಶದಿಂದ ಸಜ್ಜನರಾದಂತಹ ಪಾಂಡವರು ಕಾಡಿಗೆ ಹೋಗಿ ಅಲ್ಲಿಯೇ ಸರ್ವನಾಶ ಆಗಬೇಕು ಅಂತ ಗ್ರಹಿಸಿಕೊಂಡು ಅವರನ್ನು ಕಾಡಿಗಾಗಿ ದೂಡಿದ್ರು ಕುತಂತ್ರದ ಮೂಲಕವಾಗಿ. ಅಂತಹ ಕೌರವರು ಹೇಗಿದ್ದರು ಅದು ಸ್ವಲ್ಪ ನಾವು ನೋಡಬೇಕು. ಕಾಡಿಗೆ ಹೋದರೂ ಪಾಂಡವರು ಸುಖವಾಗಿದ್ದಾರೆ, ಆದರೆ ನಾಡಿನಲ್ಲೇ ಇದ್ದಂತಹ ಕೌರವರು ಯಾವ ರೀತಿಯಲ್ಲಿ ಇದ್ದಾರೆ ಇದು ಸ್ವಲ್ಪ ವಿಮರ್ಶೆಗೊಳಗಾಗಂಥ ವಿಚಾರ. ಹೀಗಿರುವಾಗ ಒಂದಿನ ಬಂದರು ವರದೂರ್ವಾಸರು ಚಂದದೀಪಕರು ಹಸ್ತಿನಪುರಿಗೆ. ಒಂದಿನ ಬಂದರು ವರದೂರ್ವಾಸರು ಚಂದದೀಪಕರು ಹಸ್ತಿನಪುರಿಗೆ. ದುರ್ವಾಸ ಮಹಾಮುನಿಗಳು ಹಸ್ತಿನಾವತಿಗಾಗಿ ಬಂದಿದ್ದಾರಂತೆ. ದುರ್ವಾಸರು ಅಂದರೆ ಸಾಕ್ಷಾತ್ ರುದ್ರಾಂಶ ಸಂಭೂತರು, ಶಿವನೇ ಬಂದ ಹಾಗೆ. ಶಿವ ಅಂದರೆ ಮಂಗಳಕಾರಕ, ರುದ್ರನ ಸ್ವರೂಪವೇ ಬೇರೆ. ಇವರು ರುದ್ರಾಂಶ ಸಂಭೂತರು. ಅಂತಹ ದುರ್ವಾಸ ಮಹಾಮುನಿಗಳು ಹಸ್ತಿನಾವತಿಗಾಗಿ ಬಂದಿದ್ದಾರೆ. ದೂರದಿಂದ ಕಂಡಿದ್ದಾರಂತೆ ಕೌರವಾದಿಗಳೆಲ್ಲ. ಬರುತ್ತಿರುವಂತಹ ದುರ್ವಾಸರನ್ನು ಭೀಷ್ಮಾದಿಗಳು, ಕೃಪಾದಿ ಮಹಾಶಯರೆಲ್ಲ, ಕರ್ಣನೇ ಮೊದಲಾದವರು, ಶಕುನಿಯೇ ಮೊದಲಾದವರು ಎಲ್ಲರೂ ಕೂಡ ಹೊರಗೆ ಬಂದು, ಅರಮನೆಯಿಂದ ಹೊರಗೆ ಬಂದು ಆ ದೂರ್ವಾಸನನ್ನು ಬಹಳ ಭಕ್ತಿಯಿಂದ ಕರೆದುಕೊಂಡು ಅರಮನೆಗೆ ಬಂದು ಉಚಿತಾಸನದೊಳ್ಕುಳ್ಳಿರಿಸಿ ಮಧುಪರ್ಕಾದಿ ಪೂಜೆಯನ್ನು ಮೇಳೈಸಿ. ಉಚಿತವಾದಂತಹ ಆಸನದಲ್ಲಿ ಕುಳ್ಳಿರಿಸಿ ಮಧುಪರ್ಕಾದಿ ಪೂಜೆಯನ್ನು ಮೇಳೈಸಿ ಅಷ್ಟು ಮಾತ್ರ ಅಲ್ಲ, ಪರಮ ಷಡುರಸದ ಭೋಜನವ ವಿರಸಿ. ಒಳ್ಳೆ ಪರಿಮಳ ಬರ್ತಾ ಉಂಟಲ್ಲ. ಸುಗ್ರಾಸವಾದಂತಹ ಭೋಜನ. ಹಸ್ತಿನಾವತಿಯರಿಗೆ ಏನು ಕಡಿಮೆ, ಯಾಕಂದರೆ ದೂರ್ವಾಸರು ಒಬ್ಬರೇ ಅಲ್ಲ ಬಂದದ್ದು, 18,000 ಶಿಷ್ಯರು ಸಮೇತರಾಗಿ ಬಂದಿದ್ದಾರೆ. ಅವರೆಲ್ಲರಿಗೂ ಸುಗ್ರಾಸವಾದಂತಹ ಭೋಜನ. ಎಂತಹ ಭೋಜನ, ಎಲ್ಲರಿಗೂ ತಯಾರಾಗಿದೆ. ಭೋಜನ ಸ್ವೀಕಾರ ಮಾಡಬೇಕು, ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ಕೌರವಾದಿಗಳು ಪರಿಪರಿಯಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. 18,000 ಶಿಷ್ಯರ ಸಮೇತರಾಗಿ ಭೋಜನವನ್ನು ಸ್ವೀಕರಿಸಿದಂತಹ ದೂರ್ವಾಸ ಮಹಾಮುನಿಗಳು ಕೌರವರದ್ದಾದಂತಹ ಈ ಉಪಚಾರಕ್ಕೆ, ಆತಿಥ್ಯಕ್ಕೆ ಮೆಚ್ಚಿದ್ದಾರಂತೆ. ಮೆಚ್ಚಿದೆ ನಾ ಮಗನೇ ನಿನ್ನಯ ಭಕ್ತಿಗೆ, ಮೆಚ್ಚಿದೆ ನಾ ಮಗನೇ, ಹೇ ಮಗನೇ ಮೆಚ್ಚಿದೆ ನಾ ಮಗನೇ ನಿನ್ನಯ ಭಕ್ತಿಗೆ, ಮೆಚ್ಚಿದೆ ನಾ ಮಗನೇ. ತುಚ್ಚನು ನೀನಲ್ಲ ಉಚ್ಚನು ಅಹುದು, ತುಚ್ಚನು ನೀನಲ್ಲ ಉಚ್ಚನು ನೀನಹುದು, ಮನದಿಂಗಿತವದು ಏನೋ ಪೇಳು. ಮೆಚ್ಚಿದೆ ನಾ ಮಗನೇ ನಿನ್ನೀಟವ ಅರುಹು ಈಗಲೇ. ಮಗ ಸುಯೋಧನ, ಮೆಚ್ಚಿದ್ದೇನೆ. ಏನು ಬೇಕು ವರ ನಿನಗೆ? ಪೂಜ್ಯರಾದಂತಹ ದೂರ್ವಾಸರ ವರ ಕೊಡುವುದೇ ದೊಡ್ಡ ವಿಷಯ. ಎಲ್ಲಾದರೂ ಅವರಿಗೆ ಕ್ರೋಧ ಬಂತು, ಸಿಟ್ಟು ಬಂತು ಅಂತ ಆದರೆ, ಒಂದು ಕಾಲದಲ್ಲಿ ದೇವೇಂದ್ರನ ಮೇಲೆ ಸಿಟ್ಟಾಗಿದ್ದಾರಂತೆ. ಆ ದೇವೇಂದ್ರನ ಮೇಲೆ ಸಿಟ್ಟಾಗಿ ಆ ದೇವೇಂದ್ರನಿಗೆ ತಾನು ಅರ್ಪಿಸಿದಂತಹ ಮಾಲೆಯನ್ನು ತನ್ನ ಐರಾವತಕ್ಕೆ ಹಾಕಿ ಆ ಐರಾವತ ಅದನ್ನು ಒದ್ದಾವಾಗ ದುರ್ವಾಸರು ಕ್ರೋಧಾನ್ವಿತರಾಗಿದ್ದರು. ನಿನ್ನ ಸಮಸ್ತವು ಸರ್ವನಾಶವಾಗಲಿ, ಸಮುದ್ರ ಪಾಲಾಗಲಿ ಎಂಬುದಾಗಿ ಶಪಿಸಿ ಮತ್ತೆ ಸಮುದ್ರ ಮತನಲ್ಲ ಆಯಿತು. ಯಾಕಂದರೆ ಸಾಮಾನ್ಯರನ್ನು ಬಿಡುವುದಲ್ಲ, ದೇವತೆಗಳನ್ನು ಕೂಡ ಬಿಡದಂತಹ ದೂರ್ವಾಸರು ಎಲ್ಲಾದರೂ ಅವರ ನಿಗ್ರಹಕ್ಕೆ ನಾವು ಪಾತ್ರರಾಗಬಾರ್ದು, ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆದರೆ ಇವತ್ತು ಕೌರವಾದಿಗಳೆಲ್ಲ ದೂರ್ವಾಸರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರಂತೆ. ಏನು ವರ ಬೇಕು ಕೇಳು ಅಂತ ಹೇಳಿದ್ದಾರೆ. ನೋಡಿ, ಈ ಒಂದು ಸಂದರ್ಭ ಹೇಗೆ ಬೇಕಾದರೂ ಉಪಯೋಗ ಮಾಡ್ಬೋದಿತ್ತು ಕೌರವಾದಿಗಳಿಗೆ. ಕುಮತಿಯೋಚಿಸಿದನಾಗ, ನಮಗೇನೋ ದೂರ್ವಾಸರು ವರ ಕೊಡ್ತಾರೆ, ನಾವು ಉದ್ಧಾರ ಆಗೋದು ದೊಡ್ಡದಲ್ಲ. ಇಲ್ಲಿ ನಮ್ಮ ಸರ್ವನಾಶ ಮಾಡಬೇಕು, ನಮ್ಮ ಹುಟ್ಟಡಗಿಸಬೇಕು, ಕೌರವರು ಸತ್ತೇ ಹೋಗಬೇಕು ಅಂತ ಅವರು ಭಾವಿಸ್ತಾರಲ್ಲ. ಯಾರು? ಪಾಂಡವರು. ನಾವು ಸಾಯುವುದಲ್ಲ, ಬದಲಾಗಿ ಅವರು ಸಾಯ್ಬೇಕು. ಕುಮತಿ ಯೋಚಿಸಿದನಾಗ ಜಿಯ
ನೀವು ವರವೇ ಕೊಡುವುದಾದರೆ ನಾನೊಂದು ಕೇಳ್ತೇನೆ. ಏನಪ್ಪ ಕೇಳು. ಪಾಂಡವರ ವಲ್ಲಭೆ ಅಂದರೆ ಸತಿ. ಆ ಪಾಂಡವರದೆಲ್ಲ ಊಟ ಆದ ನಂತರ, ಸತಿಯಾದಂತಹ ದ್ರೌಪದಿಯ ಊಟ ಆದ ನಂತರ ದಯವಿಟ್ಟು ನೀವು ಒಬ್ಬರೇ ಅಲ್ಲ, ಮತ್ತೆ ಇವರೆಲ್ಲ ಇದ್ದಾರಲ್ಲ 18 ಸಹಸ್ರ ಒಂದಿಗೆ ಅಲ್ಲಿಗೆ ಹೋಗಬೇಕು. ಪಾಂಡವರು ಇರುವುದು ಕಾಡಿನಲ್ಲಿ. ನನಗೆ ಇದೇ ವರ ಸಾಕು. ಅಕ್ಷಯ ಪಾತ್ರ ಸಿಕ್ಕಿದೆ ವಿಚಾರ ಸುಯೋಧನನಿಗೂ ಗೊತ್ತು, ದೂರ್ವಾಸನಿಗೂ ಗೊತ್ತು. ಅವರೆಲ್ಲರ ಊಟ ಆದ ನಂತರ, ದ್ರೌಪದಿಯ ಊಟ ಆದ ನಂತರ ಈ 18 ಸಹಸ್ರ ಮಂದಿ ಹೋದರೆ ಮತ್ತೆ ಏನನ್ನು ಬಡಿಸುವುದು? ಏನೂ ಇಲ್ಲ ಅಲ್ಲಿ. ಇದೇ ನಾನು ಕೇಳುವಂತಹ ವರ ಎಂಬುದಾಗ ದೂರ್ವಾಸನಿಗೆ ಯೋಚನೆ ಆಯಿತು. ಓಹೋ, ಕುಮತಿ ಯೋಚಿಸಿದ. ಆದರೆ ಏನು ಬೇಕು ಕೇಳು ಅಂತ ಹೇಳಿದ್ದಾರಲ್ಲ, ವರ ಕೇಳಿದ್ದಾನೆ. ವರ ಅಲ್ಲ, ತಾನು ಹೋದರೂ ತೊಂದರೆ ಇಲ್ಲ, ತನಗೆ ಕೆಟ್ಟದಾದರೂ ತೊಂದರೆ ಇಲ್ಲ, ಇನ್ನೊಬ್ಬ ಹಾಳಾಗಬೇಕು. ಅಸ್ತು ಅಂತ ಹೇಳಿ, ತಥಾಸ್ತು, ಹಾಗೆಯೇ ಆಗಲಿ ಹೀಗೆಂದು ವರವನ್ನು ಕೊಟ್ಟು, ಆವಾಗ ಭೀಷ್ಮಾದಿಗಳಿಗೆ ಬಹಳ ಚಿಂತೆ ಆಯ್ತಂತೆ. ಕೌರವ ಎಂಥ ವರವನ್ನು ಕೇಳ್ಬೋದಿತ್ತು, ತಮ್ಮ ಉದ್ಧಾರಕ್ಕೆ ಕೇಳ್ಬೋದಿತ್ತು. ಅದನ್ನೆಲ್ಲ ಬಿಟ್ಟು ಪಾಂಡವರ ಸರ್ವನಾಶ ಆಗಬೇಕು ಎಂಬುದಾಗಿ ವರವನ್ನು ಕೇಳಿದವಾಗ ವಿದುರಾದಿಗಳು ಭೀಷ್ಮಾದಿ ಪ್ರವೃತ್ತಿಗಳೆಲ್ಲ ಮರುಗಿದ್ದಾರಂತೆ. ಹೀಗೆ ಅಲ್ಲಿಂದ ದೂರ್ವಾಸರು ಹೊರಟಿದ್ದಾರೆ. ಆ ಬಳಿಕ ದೂರ್ವಾಸರು ಪಾಂಡವರ ಕಡೆಗಾಗಿ ಹೋಗ್ತಾರೆ. ಪಾಂಡವರ ಕಡೆಗಾಗಿ ಹೊರಟಿದ್ದಾರೆ ಶಿಷ್ಯರ ಸಮೇತ. ಮರುದಿನದಲ್ಲಿ ಸತಿಯುಂಡ ಸಮಯವನರಿದು, ಅದಾದ ನಂತರ ಮರುದಿನದಲ್ಲಿ ಸತಿಯುಂಡ ಸಮಯವನರಿದು. ಯಾಕಂದ್ರೆ ಅವರು ಹೇಳಿದ್ದಾರಲ್ಲ, ಸತಿಯಾದಂತಹ ದ್ರೌಪದಿ ಊಟ ಮಾಡಿದ ನಂತರ ಪ್ರವೇಶ ಮಾಡ್ತಾರಂತೆ ದುರ್ವಾಸರು ಪಾಂಡವರ ಎಲೆಮನೆಗೆ 18 ಸಹಸ್ರ ಶಿಷ್ಯರು ಸಮೇತ. ಮಹತ್ ತೇಜಪುಂಜವಾದಂತಹ ಪ್ರಭಾವಯುತವಾದಂತಹ ಒಂದು ತೇಜಸ್ವಿ ಕಡೆಗಾಗಿ ಬರ್ತಾ ಇದೆ. ಅಮ್ಮಮ್ಮ ರುದ್ರಾಂಶ ಸಂಭೂತರಾದಂತಹ ದುರ್ವಾಸ ಮಹಾಮುನಿಗಳ ಆಗಮನವಾಗುತ್ತದೆ ಎಂಬುದಾಗಿ ಪಾಂಡವರು ಅರಿತುಕೊಂಡಿದ್ದಾರೆ. ಎಲೆಮನೆಯಿಂದ ಹೊರಗೆ ಬಂದಿದ್ದಾರೆ, ದೂರದಿಂದ ಕಂಡಿದ್ದಾರೆ, ವಂದಿಸಿದ್ದಾರೆ, ಕರ್ಕೊಂಡು ಬಂದಿದ್ದಾರೆ. ಉಚಿತಾಸನದೊಳ್ಕುಳ್ಳಿರಿಸಿ. ಹಸ್ತಿನಾವತಿಯಲ್ಲಿದ್ದಾಗೆ ಅಲ್ಲಿ ಸಿಂಹವಿಷ್ಟರೋ ಇನ್ನೊಂದು ಇಲ್ಲ, ಅಲ್ಲಿ ಬರೇ ಎಲೆಮನೆ. ಅಲ್ಲಿದ್ದರೆ ಅದು ಕಲ್ಲಿನ ತುಂಡಿದ್ದಿತ್ತು. ಆದರೆ ಅದಕ್ಕೆ ಯೋಗ್ಯವಾದಂತಹ ರೀತಿಯಲ್ಲಿ ಗರ್ಭಾಸನವನ್ನಿತ್ತು ಉಚಿತಾಸನದೊಳ್ಕುಳ್ಳಿರಿಸಿ ಪಾಂಡವರು ವಂದಿಸಿಕೊಂಡಿದ್ದಾರೆ. ಶರಣರ ಸುರಭುಜ ಗುರುರಾಜ, ಶರಣರ ಸುರಭುಜ ಗುರುರಾಜ, ಶರಣರ ಸುರಭುಜ ಗುರುರಾಜ, ಶರಣರ ಸುರಭುಜ. ಶರಣ ಜನಸುರದೇರುವಾದಂತಹ ಗುರುವರರಾದಂತಹ ದೂರ್ವಾಸನ ಕಂಡು ಮತ್ತೆ 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 ಪಾಂಡವರು ವಂದಿಸ್ತಾ ಇದ್ದಾರಂತೆ. ಶರಣ ಜನರ ಸುರ ಧೇನು ಗುರುವರ ಕರುಣಾಕರ ಗುಣ ಸಾಗರನೆ. ಶರಣ ಜನರ ಸುರದೇನು ಗುರುವರ ಕರುಣಾಕರ ಗುಣ ಸಾಗರನೆ. ಕರುಣಾಕರ ಗುಣ ಸಾಗರನೆ, ಕರುಣಾಕರ ಗುಣ ಸಾಗರನೆ. ಶರಣ ಜನರ ಸುರದೇನು ಗುರುವರ, ಶರಣ ಜನರ ಸುರದೇನು ಗುರುವರ ಕರುಣಾಕರ ಗುಣ ಸಾಗರನೆ. ಹೀಗೆ ಸ್ತುತಿ ಮಾಡುವಾಗ ದೂರ್ವಾಸರು ಹೇಳ್ತಿರುತ್ತೆ, ನೋಡಪ್ಪ ಧರ್ಮರಾಜ, ಹೊಟ್ಟೆ ಹಸಿದವನಿಗೆ ಸಂಗೀತ ಹಿಡಿಸುವುದಿಲ್ಲ. ಹೊಟ್ಟೆ ಹಸಿದವನಿಗೆ ಸಂಗೀತ ನುಡಿದ್ರೆ ಆಗ್ತದೋ? ನೀವು ಎಷ್ಟು ಬೇಕಾದ್ರೂ ಒಳ್ಳೆಯದಾಗಿ ಬಾರಿಸಿ, ಎಷ್ಟು ಬೇಕಾದರೂ ಒಳ್ಳೆಯದು ನುಡಿಸಿ, ಆದರೆ ಹೊಟ್ಟೆ ಚುರು ಅಂತ ಅನ್ನುತ್ತಿದ್ರೆ ದೂರ್ವಾಸರು ಹೇಳಿದಂತೆ ಸ್ತುತಿಗಿದು ಸಮಯವಲ್ಲ. ಧರ್ಮರಾಜ, ಇದು ಸ್ತುತಿ ಮಾಡಲಿಕ್ಕೆ ಸಮಯ ಅಲ್ಲ. ಮತ್ತೆ ಹೊಟ್ಟೆಯಲ್ಲಿ ಏನೋ ಆಗುತ್ತಾ ಇದ್ದೆ ತಳಮಳ. ಆದ್ದರಿಂದ ಏನಾದರೂ ಇದಕ್ಕಿದ್ರೆ ಪರಿಹಾರ ಮಾಡು ಅಂತ. ಹೊಟ್ಟೆ ಹಸಿತಾ ಇದೆ. ಧರ್ಮರಾಜ ಪುಣ್ಯಾತ್ಮ ನೋಡಿ, ಓಹೋ, ನಮ್ಮ ಬಾಗಿಲಿಗೆ ನಿಮ್ಮಂಥವರು ಬರುವುದೇ ಶ್ರೇಷ್ಠ, ಅದೇ ದೊಡ್ಡದು. ನಿಮ್ಮಂಥವರು ನಮ್ಮಲ್ಲಿ ಅನ್ನ ಭಿಕ್ಷೆಯನ್ನು ಕೇಳುವುದೇ ದೊಡ್ಡದು. ಆಗಲೇ ಅದಕ್ಕೇನಂತೆ ಹತ್ತಿರದಲ್ಲಿ ಯಮುನಾ ನದಿ ಹರಿಯುತ್ತಾ ಇದೆ, ಈಗಲೇ ಹೋಗಿ ಅಲ್ಲಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಇತ್ಯಾದಿಯನ್ನು ಮಾಡಿ ಬರುವುದರಷ್ಟರೊಳಗೆ ಎಲ್ಲ ತಯಾರಿರುತ್ತದೆ ಎಂಬುದಾಗಿ ಹೇಳಿದರು. ದುರ್ವಾಸರಿಗೆ ಬಹಳ ಖುಷಿ ಆಯಿತು.
ಆಯ್ತಪ್ಪ ನಾವು ಸ್ನಾನ ಮಾಡಿ ಬರ್ತೇವೆ ಅಂತ ಹೊರಟು ಶಿಷ್ಯರು ಸಮೇತರಾಗಿ. ದುರ್ವಾಸರು ಮುಂದೆ ಹೋದರು ಸ್ನಾನ ಮಾಡಲಿಕ್ಕೆ, ಶಿಷ್ಯರು ಹಿಂದೆ ಇದ್ದವರು ಮತ್ತೆ ಅವರ ಮುಂದೆ ಹೋದರು. ನಾವು ಇಂಗ್ಲೀಷಲ್ಲಿ ಹೇಳ್ತೇವಲ್ಲ ಬೈಪಾಸ್ ಮಾಡಿ ಹೋದ್ರು ಅಂತ. ಹಾಗೆ ಯಾಕಂದರೆ ದುರ್ವಾಸರಿಗಿಂತ ಜಾಸ್ತಿ ಇವರಿಗೆ ಆತುರ. ಯಾಕೆ ನಿನ್ನೆ ಒಳ್ಳೆ ಊಟ ಸಿಕ್ಕಿದೆ ನೋಡಿ, ಪರಮ ಚಡು ರಸದ ಭೋಜನ ಮರೆತು ಹೋಗಲಿಲ್ಲ. ಇವತ್ತು ಅದಕ್ಕಿಂತಲೂ ವಿಶೇಷ ಇರ್ಬೋದು ಅಂತ ಅವರು ಮೊದಲೇ ಸ್ನಾನ ಮಾಡಲಿಕ್ಕೆ ಹೊರಡ್ತಾರೆ. ಹಿಂದಿನಿಂದ ದುರ್ವಾಸರು, ಮುಂದಿನಿಂದ ಶಿಷ್ಯರು ಎಲ್ಲ ಯಮುನಾ ನದಿಗೆ ಇಳಿದರು. ಧರ್ಮರಾಜ ಸತಿಯಾದಂತಹ ದ್ರೌಪದಿಯನ್ನು ಕರೆದಿದ್ದಾನಂತೆ. ಕೇಳಿದ್ಯಲ್ಲ ನಮ್ಮ ಮಾತು. ದುರ್ವಾಸರು ಶಿಷ್ಯ ಸಮೇತರಾಗಿ ಯಮುನಾ ನದಿಗೆ ಸ್ನಾನಕ್ಕಾಗಿ ಹೋಗಿದ್ದಾರೆ. ಸ್ನಾನ ಮಾಡಿ ಬರುವಷ್ಟರಲ್ಲಿ ಎಲ್ಲ ತಯಾರಾಗಬೇಕು. ಮನೆ ಯಜಮಾನ ಯಾವಾಗಲೂ ಹಾಗೆ, ಯಾರಾದರೂ ಅತಿಥಿಗಳು ಬಂದಾವಾಗ ಬನ್ನಿ ಬನ್ನಿ ಕೂತ್ಕೊಳ್ಳಿ, ಎಲ್ಲಿ ಎಲೆ ಹಾಕಿ ಅಲ್ವಾ, ಒಳಗೆ ಏನು ಉಂಟಂತ ನೋಡ್ಲಿಕ್ಕೆ ಹೋಗೋದಿಲ್ಲ. ಒಳಗಿದ್ದದ್ದು ಒಳಗಿನವಳಿಗೆ ಗೊತ್ತು, ಇವನಿಗೇನು ಗೊತ್ತು. ಹಾಗಾಗಿ ಹೀಗಾಗಿದೆ ಧರ್ಮರಾಜನ. ಸತಿಯಾದಂತಹ ದ್ರೌಪದಿಯನ್ನು ಕರೆದಿದ್ದಾನಂತೆ. ದುರ್ವಾಸರು ನೋಡಿ, ಹೇಳಿದ್ಯಲ್ಲ ನಾನು ಹೇಳಿದ್ದೇನಲ್ಲ, ಸ್ನಾನ ಮಾಡಿ ಸ್ನಾನ ಮುಗಿಸುವ ಹೊತ್ತಿಗೆ ಅವರೆಲ್ಲರಿಗೂ ಭೋಜನಕ್ಕೆ ತಯಾರಾಗಬೇಕು. ಆವಾಗ ದ್ರೌಪದಿ ಹೇಳಿದ್ಲಂತೆ, ಆಯಿತ ಕಟ ಎನ್ನೂಟ ಆಯಿತ ಕಟ ಎನ್ನೂಟ. ಯಾರಾದರೂ ಊಟ ಆಯಿತು ಅಂತ ಹೇಳುವಾಗ ಕೂಗ್ತಾರ? ಸಂತೋಷದ ಹೇಳಬೇಕು. ಓಹೋ ನನ್ನ ಊಟ ಆಯಿತು ಅಂತ ಸಂತೋಷದಿಂದ ಹೇಳಬೇಕು. ಆದರೆ ದ್ರೌಪದಿದು ವಿಪರ್ಯಾಸ. ಆಯಿತ ಕಟ ಎನ್ನೂಟ. ನಿಮ್ಮೆಲ್ಲರ ಊಟವಾದ ಬಳಿಕ, ಅತಿಥಿಗಳ ಅಭ್ಯಾಗತರ ಊಟ ಆದ ಬಳಿಕ ಕೊನೆಗೆ ನನ್ನ ಊಟವೂ ಆಯಿತು. ನಮ್ಮಲ್ಲಿದ್ದಂತಹ ದೇವದತ್ತವಾದಂತಹ ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟಿದ್ದೇನೆ. ಆಯಿತ ಕಟ ಎನ್ನೂಟ. ಇಷ್ಟು ಹೇಳಿದಾಕ್ಷಣ ಧರ್ಮರಾಜ ಅಲ್ಲೇ ಕುಸಿದು ಬಿದ್ದಾನೆ. ಹೇ ದೇವರೇ, ಇಷ್ಟರವರೆಗೆ ಒಬ್ಬನಿಗೊಂದು ಮಾತು ಕೊಟ್ಟರೆ ಆ ಮಾತನ್ನು ಮೀರಿದವ ನಾನಲ್ಲ. ನಾನಿವತ್ತು ಮಾತು ಕೊಟ್ಟದ್ದು ಯಾರಿಗೆ? ದುರ್ವಾಸರಿಗೆ. ಸ್ನಾನ ಮಾಡಿ ಬನ್ನಿ. ಅಯ್ಯೋ ದೇವ, ವಿಧಿಯೇ ನನ್ನ ಮಾತು ಬಂಜೆಯಾಗುವಂತಹ ಕಾಲ ಸನ್ನಿಹಿತವಾಯಿತು. ಏನು ಮಾಡೋಣ? ಎಲ್ಲಾದರೂ ದುರ್ವಾಸರು ಬಂದಾವಾಗ ಎಂತೂ ಆ ಊಟವನ್ನು ನಾನು ಕೊಡಲಿ. ಅಕ್ಷಯ ಪಾತ್ರೆ ಇವತ್ತು ಬರಿದಾಗಿ ಹೋಗಿದೆ. ಎಲ್ಲರ ಊಟ ಆಗಿದೆ, ದ್ರೌಪದಿಯ ಊಟ ಆಗಿದೆ. ಆಯಿತ ಕಟ ಎಲ್ಲಾಯುಷ್ಯಕ್ಕೆ ಕೊನೆಯೋ. ಅಯ್ಯೋ ದೇವರೇ, ನಮ್ಮೆಲ್ಲರ ಆಯುಷ್ಯಕ್ಕೆ ಕೊನೆಯಾಯಿತು. ಯಾಕಂದರೆ ದುರ್ವಾಸರು ಉಗ್ರರಾಗಿ ಹೋದರು ಅಂತಂದರೆ ಕುಲವೇ ಸಂಹಾರವಾಗುವ ಕಾಲ ಬಂತು. ನಾನು ಮಾತ್ರ ಅಲ್ಲ, ಧರ್ಮರಾಜ ಮಾತ್ರ ಅಲ್ಲ, ಪಾಂಡವರು ಮಾತ್ರ ಅಲ್ಲ, ನಮ್ಮ ಸಂಸಾರ ಮಾತ್ರ ಅಲ್ಲ, ಕುಲವೇ ಸಂಹಾರವಾಗುವ ಕಾಲ ಬಂತು. ಈ ರುದ್ರಮುನಿಯ ರೌದ್ರತೆಗೆ ನಾವು ಒಳಗಾದರೆ ಇಡೀ ನಮ್ಮ ಕುಲವೇ ನಾಶವಾಗುವಂತಹ ಸಮಯ ಸನ್ನಿಧಿ. ಕುಲವೇ ಸಂಹಾರವಾಗುವ ಕಾಲ ಬಂತು. ಇಳೆಯೊಳ್ಬಾಳಿರುವಂತ ಋಣವೆಲ್ಲ ಸಂತು. ಈ ಭೂಮಿಯಲ್ಲಿ ಇಷ್ಟವರೆಗೆ ಬಾಳಿದ್ದೇವೆ, ಆ ಋಣವೆಲ್ಲ ಸಂದು ಹೋಯ್ತು. ಯಾಕಂದರೆ ಈಗ ಸ್ನಾನ ಮಾಡಿ ಬರುವಂಥ ಹೋಯ್ತು. ಏನ ಮಾಡಲಿ ದೇವ? ಕುಸಿದು ಬಿದ್ದಿದ್ದಾನೆ. ಕಣ್ಣಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯುತ್ತಾ ಇದೆ ಅಂತೆ. ಅವಾಗ ಓಡೋಡಿ ಭೀಮ ಬಂದ. ಏನಿದು? ರುದ್ರಮುಖಿ ಎಂಬಂತಹ ತನ್ನ ಗದೆಯನ್ನು ತಿರುಗಿಸ್ತಾ ಅಣ್ಣಕ್ಕೆ ಕೆಳಗೆ ಬಿದ್ದಿದ್ದಾನೆ. ಕಣ್ಣಿನಲ್ಲಿ ಧಾರಾಕಾರವಾಗಿ ಕಣ್ಣೀರು ಸುರಿತಾ ಇದೆ. ಯಾರು ಅಣ್ಣನಿಗೆ ಘಾಸಿ ಮಾಡಿದ್ರು? ನನ್ನ ಅಣ್ಣನಾದಂತಹ ಧರ್ಮರಾಜನ ಕಣ್ಣಲ್ಲಿ ನೀರು ಬರಿಸಿದವ, ಕಣ್ಣೀರು ಬರಿಸಂತಹ ಧೂರ್ತ, ಅಧಮ, ಆಷಂಡಿ, ಅನ್ಯಾಯ ಎಲ್ಲಿದ್ದಾನೋ ಅವ ದೇವಲೋಕಕ್ಕೆ ಹೋಗಲಿ, ಅಲ್ಲಿಂದ ಹಿಡಿದು ತರ್ತೇನೆ ಎಂಬುದಾಗಿ ಅಟ್ಟಹಾಸ ಮಾಡಿದ. ಅರ್ಜುನನೇ ಹೇಳಿದಂತೆ, ಏನು ದೇವಲೋಕಕ್ಕೆ ಹೋಗಲಿ, ಎಲ್ಲಾದರೂ ಅಂತಹ ಪಾಷಂಡಿ ಇದ್ರೆ ಅವನನ್ನು ಹಿಡಿದು ತರ್ತೇನೆ ಎಂಬುದಾಗಿ ಅಟ್ಟಹಾಸ ಮಾಡ್ತಾ ಇದ್ದಾರೆ ಧರ್ಮರಾಜ ಭೀಮಾದಿ. ಧರ್ಮರಾಜನ ತಮ್ಮಂದಿರಾದಂತಹ ಭೀಮಾರ್ಜುನರು, ಧೌಮ್ಯರು ಹೇಳಿದ್ರಂತೆ, ಕುಲಪುರೋಹಿತರು ಹೇಳಿದಂತೆ, ಅಟ್ಟಹಾಸಕ್ಕಿದು ಕಾಲವಲ್ಲ. ಸಮಯ ಓಡ್ತಾ ಇದೆ ಅಲ್ಲ, ಸ್ನಾನ ಮಾಡಿ ಬರ್ಲಿಕ್ಕೆ ಆಯ್ತಲ್ಲ, ಸಮಯ ಓಡ್ತಾ ಇದೆ. ಅಟ್ಟಹಾಸಕ್ಕಿದು ಸಮಯವಲ್ಲ. ಹಾಗಿದ್ರೆ ಆಪತ್ತು ಬಂದಾವಾಗ ಅತಿ ಧೈರ್ಯವಿರಬೇಕಂತೆ. ಇದೊಂದು ನಾಣ್ಣುಡಿ ಆಗಿರ್ಬೋದು. ನಮಗೆ ಅತ್ಯಂತ ಆಪತ್ತು ಬಂದಾವಾಗ ನಾವು ಧೈರ್ಯ ಕಳ್ಕೊಳ್ಬಾರ್ದು, ಅತಿ ಧೈರ್ಯವಿರಬೇಕು.
ದೌಮ್ಯರು ಹೇಳಿದಂತೆ ಇಂತಹ ಆಪತ್ಕಾಲದಲ್ಲಿ, ಇಂತಹ ಸಂದಿಗ್ಧ ಕಾಲದಲ್ಲಿ ಇದು ನಿವಾರಣೆ ಹೇಗೆ ಅಂತಂದರೆ ಸರ್ವಶಕ್ತನಾದಂತಹ ಭಗವಂತ ಒಬ್ಬನಿಗೆ ಮಾತ್ರ ಸಾಧ್ಯ. ಅವತ್ತು ತುಂಬಿದಂತಹ ರಾಜ್ಯಸಭೆಯಲ್ಲಿ ಏನೆಲ್ಲ ಹಾಗೆ ಹೋಯಿತು. ಹಾಗಿದ್ರೆ ಅಕ್ಷಯಾಂಬರವನಿತ್ತನವನೋ ಮಮ ಪ್ರಾಣಾಹಿ ಪಾಂಡವಾ, ಮಮ ಪ್ರಾಣಾಹಿ ಪಾಂಡವಾ, ಪಾಂಡವರು ನನ್ನ ಪಂಚ ಪ್ರಾಣಗಳ ಹಾಗೆ ಪಂಚಪಾಂಡವರು ಅಂತ ಯಾರು ಹೇಳಿದ್ದಾನೋ ಅಂತಹ ಕೃಷ್ಣನ ಮರೆ ಹೋಗಿ ಗೋಪಾಲಕೃಷ್ಣನನ್ನು ಆಶ್ರಯಿಸಬೇಕು. ನೀವು ಯಾರಲ್ಲ, ಭೀಮ ಹತ್ತು, ಅರ್ಜುನ ಈ ಕಡೆ ಹೋಗು, ಧರ್ಮರಾಜ ಏನು ಮಾಡಲಿಕ್ಕಾಗುದು. ನೇರವಾಗಿ ಬಂದಿದ್ದಾರಂತೆ ಧೌಮ್ಯ ಮಹಾಮುನಿಗಳು, ಕುಲಪುರೋಹಿತರು ಅಡುಗೆ ಮನೆಗೆ ಬಂದಿದ್ದಾರೆ. ಅಡುಗೆ ಮನೆ ಅಂತ ದೊಡ್ಡ ಮನೆ ಏನಲ್ಲ, ಅದು ಎಲೆ ಮನೆ. ಅಲ್ಲಿ ದ್ರೌಪದಿ ಇದ್ದಾಳೆ. ದ್ರೌಪದಿಯಲ್ಲಿ ಹೇಳಿದಂತೆ ಕಾಮಿನಿ ಭಜಿಸು ಮಾಧವನ, ಭಜಿಸು ಮಾಧವನ. ಈಗಲೇ ಭಜಿಸಬೇಕು, ಈಗಲೇ ಪ್ರಾರ್ಥನೆ ಮಾಡಬೇಕು. ಆ ಹರಿ ಬಂದಾವಾಗ ಮಾತ್ರ ಈ ಸಮಸ್ಯೆಗೆ ಉತ್ತರ. ಅಲ್ಲಿಯೇ ಕುಸಿದಿದ್ದಾಳೆ, ಮಂಡಿಯೂರಿದ್ದಾಳಂತೆ ದ್ರೌಪದಿ. ಮುನಿಗಳ ಮಾತನ್ನು, ಪೂಜ್ಯರ ಮಾತನ್ನು ಕೇಳಿ ಮಂಡಿಯೂರಿಯೇ ಅಲ್ಲಿ ಕೃಷ್ಣನನ್ನು, ಭಗವಂತನನ್ನು ಸ್ಮರಿಸಿದ್ದಾಳಂತೆ. ಎನ್ನ ಪಾಲಿಸೋ ಕರುಣಾಕರ, ಎನ್ನ ಪಾಲಿಸೋ ಕರುಣಾಕರ, ಎನ್ನ ಪಾಲಿಸೋ ಕರುಣಾಕರ, ಎನ್ನ ಪಾಲಿಸೋ ಕೃಷ್ಣ ಕೃಷ್ಣ ಕೃಷ್ಣ. ದೇವ ಕಂಡು ಕಂಡು ನೀಯನ್ನ ಕೈಯ ಬಿಡುವರೆ ಕೃಷ್ಣ, ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ. ಕಂಡು ಕಂಡು ನೀಯನ್ನ ಕೈಯ ಬಿಡುವರೆ ಕೃಷ್ಣ, ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ. ತಂದೆ ತಾಯಿಯು ನೀನೆ, ಬಂಧು ಬಳಗವು ನೀನೆ, ತಂದೆ ತಾಯಿಯು ನೀನೆ, ಬಂಧು ಬಳಗವು ನೀನೆ, ಎಂದೆಂದಿಗೂ ನಿನ್ನ ಪಾದವನ್ನೇ ನಂಬಿದೆನು. ಕಂಡು ಕಂಡು ನೀಯನ್ನ ಕೈಯ ಬಿಡುವರೆ. ಅಯ್ಯೋ ನನ್ನ ಪರಿಸ್ಥಿತಿ, ಕ್ಷಣವೊಂದು ಯುಗವಾಗಿ ತೃಣಕ್ಕಿಂತ ಕಡೆಯಾಗಿ, ಕ್ಷಣವೊಂದು ಯುಗವಾಗಿ ಎಣಿಸಲಾರದ ಭವದೆ ಮುಂದೆ ಕೃಷ್ಣ. ಸನಕಾದಿ ಮುನಿ ವಂದ್ಯ ವನಜ ಸಂಭವ ಜನಕ, ಸನಕಾದಿ ಮುನಿ ವಂದ್ಯ ವನಜ ಸಂಭವ ಜನಕ, ವಣಿಶಾಯಿ ಪ್ರಹ್ಲಾದ ಗುಲಿದ ಶ್ರೀಹರಿ. ಕಂಡು ಕಂಡು ನೀಯನ್ನ ಕೈಯ ಬಿಡುವರೆ ಕೃಷ್ಣ. ಹೇ ನಂದ ಕಂದ ಮುಕುಂದ, ಹೇ ದ್ವಾರಕಾವಾಸಿನ್, ಹೇ ದ್ವಾರಕಾವಾಸಿನ್ ಎಂಬುದಾಗಿ ಎರಡು ಕೈಯನ್ನೆತ್ತಿ ಪ್ರಾರ್ಥನೆ ಮಾಡಿದ್ದಾಳಂತೆ ದ್ರೌಪದಿ. ಹೇ ದ್ವಾರಕಾವಾಸಿನೇ, ಬಾ ಬಾ ಬಾ. ದ್ವಾರಾವತಿಯಲ್ಲಿ ಕೃಷ್ಣನಿದ್ದಾನೆ, ತನ್ನವರೊಂದಿಗೆ ಸರಸ ಸಲ್ಲಾಪ ಆಡ್ತಾ ಇದ್ದಾನಂತೆ, ಎಲ್ಲವನ್ನು ಮರೆತಿದ್ದಾನಂತೆ. ಆದರೆ ಈಗ ಕೇಳಿದೊಂದು ಸ್ವರ ಉಂಟಲ್ಲ, ಹೇ ದ್ವಾರಕಾವಾಸಿನ್ ಬಾ. ಓಹೋ, ಇದು ನಮ್ಮದೇ ಸ್ವರ, ಬೇರೆ ಸ್ವರ ಅಲ್ಲ. ಇದು ಯಾರದ್ದು? ನನ್ನ ತಂಗಿಯಾದಂತಹ ಆ ಕೃಷ್ಣೇದ್ದು, ದ್ರೌಪದಿದು. ಮತ್ತೆ ಕೃಷ್ಣ ತಡ ಮಾಡಲಿಲ್ಲ, ಯಾರೊಡನೆ ಏನೂ ಹೇಳಿಲ್ಲ. ಗರುಡವನ್ನು ಏರಿದ್ದಾನಂತೆ, ದೂರ ಇದೆ ನೋಡಿ, ದ್ವಾರಕಾವಾಸಿನ್ ಅಂತ ಕರೆದಿದ್ದಾನೆ. ಹೋಗಬೇಕಾದ್ದು ದ್ವೈತವನಕ್ಕೆ. ಗರುಡನನ್ನೇರಿದ್ದಾನಂತೆ, ಭಗವಂತ ಕೃಷ್ಣ ಪ್ರತ್ಯಕ್ಷನಾಗಿದ್ದಾನೆ. ದೇವ ಬಂದ ನಮ್ಮ ಸ್ವಾಮಿ ಬಂದ, ದೇವ ಬಂದ ನಮ್ಮ
ಸ್ವಾಮಿ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದ. ದೇವರ ದೇವ ದಯಾಮಯ ಬಂದನೋ, ದೇವರ ದೇವ ದಯಾಮಯ, ದೇವರ ದೇವ ದಯಾಮಯನಾದಂತಹ ಭಗವಂತ ದೇವ ಬಂದ ನಮ್ಮ ಸ್ವಾಮಿ ಬಂದ, ದೇವರ ದೇವ ದಯಾಮಯ ಬಂದ. ದೇವರ ದೇವ ದಯಾಮಯನಂತಹ ಭಗವಂತ ಕೃಷ್ಣ ದ್ವಾರಾವತಿಯಿಂದ ಬಂದು ದ್ವೈತವನದಂತಹ ಪಾಂಡವರ ಮನೆ ಮುಂದೆ ಪ್ರತ್ಯಕ್ಷನಾಗಿದ್ದಾನೆ. ನೋಡಿ, ಅವ ಮನಸ್ಸಿಜ ಪಿತ, ಮನಸ್ಸಿನಲ್ಲಿ ನೆಂದರೆ ಸಾಕು, ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ನೇರವಾಗಿ ಕೃಷ್ಣ ಬಂದಿದ್ದಾನೆ. ಅಲ್ಲಿ ಧರ್ಮರಾಜ ಇದ್ದಾನೆ, ಈ ಕಡೆಯಲ್ಲಿ ಭೀಮ ಇದ್ದಾನೆ, ಆ ಕಡೆಯಲ್ಲಿ ಅರ್ಜುನ ಇದ್ದಾನೆ. ಯಾರನ್ನು ನೋಡಲಿಲ್ಲ, ನೇರವಾಗಿ ಅಡುಗೆ ಮನೆ ಪ್ರವೇಶ ಮಾಡಿದ. ಪಾಂಡವರ ಅಡುಗೆ ಮನೆ ಪ್ರವೇಶ ಮಾಡಿದವಾಗ ದ್ರೌಪದಿ ಬದ್ಧ ಪ್ರಕೃತಿಯಾಗಿ, ನೀನಲ್ಲದೆ ಅನ್ಯತ್ರ ದೈವವಿಲ್ಲ ಕೃಷ್ಣ ಕೃಷ್ಣ ಎಂಬುದಾಗಿ ಮಂಡಿಯೂರಿ ಪ್ರಾರ್ಥನೆ ಮಾಡುತ್ತಿದ್ದಂತಹ ದ್ರೌಪದಿಯನ್ನು ಕರೆದ ಅಂತ. ತಂಗಿ ಏಳವ್ವ ಚಿಂತೆ ಏಕೆ ತಂಗಿಲ ತಾಂಗಿ, ಹೇ ತಂಗಿ ಕೃಷ್ಣ ಚಿಂತೆ ಏಕೆ ತಂಗಿಲ ತಾಂಗಿ ಅಂತ ಎಬ್ಬಿಸ್ತಾನೆ. ಯಾಕೆ ಚಿಂತೆ ಮಾಡ್ತಾ ಇದ್ದಿ, ಏಳು ಏಳು, ಮಂಡಿಯೂರಿ ಕುಳಿತಿದ್ಯಲ್ಲ ಮೇಲೆ ಏಳು. ಹೀಗೆ ಎಬ್ಬಿಸಿದವಾಗ ಅಲ್ಲಿಂದೇ ನೋಡ್ತಾಳಂತೆ ದ್ರೌಪದಿ ಕೃಷ್ಣನ ಪಾದಗಳನ್ನು. ಪರಮ ಪಾವನ ಪಾದ, ಎಂತಹ ಪಾದ ಇದು, ಎಂತಹ ಪಾದ ಇದು. ಗರುಡ ಶೇಷಾದಿಗಳು ಒತ್ತು ತಿರುಗುವ ಪಾದ, ಗರುಡ ಶೇಷಾದಿಗಳು ಒತ್ತು ತಿರುಗುವ ಪಾದ, ದರೆಯ ಈರಡಿ ಮಾಡಿ ಒಳೆದ ಪಾದ. ಗರುಡ ಶೇಷಾದಿಗಳೇ ಹೊತ್ತು ತಿರುಗುವಂತಹ ಪಾದ, ಸಾಮಾನ್ಯರಲ್ಲ. ದರೆಯ ಈರಡಿ ಮಾಡಿ ಅಳೆದ ಪಾದ, ಈ ಭೂಮಂಡಲವನ್ನೇ 2 ಅಡಿಯಿಂದ 2 ಹೆಜ್ಜೆಯಿಂದ ಅಳೆದಂತಹ ಪಾದವಲ್ವೇ, ಅಂತಹ ಪಾದ, ಅಂತಹ ಪರಮ ಪಾವನವಾದಂತಹ ಪಾದ ನಮ್ಮ ಎಲೆಮನೆಯಲ್ಲಿ ನನ್ನ ಕಣ್ಣ ಮುಂದೆ, ನನ್ನ ಮುಂದಿದೆಯಲ್ಲ, ಆ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಭಜಿಸಿ ಬದುಕೆಲ್ಲೋ ಮನುಜ ಮನ ಮೂಟಿ ಹರೆಯ, ಭಜಿಸಿ ಬದುಕೆಲ್ಲೋ ಮನುಜ ಮನ ಮೂಟಿ ಹರೆಯ. ಎಂತಹ ಪಾದ ಇದು, ಸಿರಿತನ್ನ ತೊಡೆಯ ಮೇಲಿಟ್ಟುವ ಪಾದ. ಲಕ್ಷ್ಮೀದೇವಿ ತನ್ನ ತೊಡೆಯಲ್ಲಿಟ್ಟು ಸದಾಕಾಲ ಒತ್ತುತ್ತಿರುವಂತಹ ಪಾವನವಾದಂತಹ ಪಾದ ಇವತ್ತು ದ್ರೌಪದಿಯ ಕೈಗೆ ಸಿಕ್ಕಿದೆ. ಆದ್ದರಿಂದ ಬಿಡಲಾರೆ ಈ ಪಾದವನ್ನು, ಬಿಡಲಾರನೆಂದು ಪ್ರಾರ್ಥಿಸುವಾಗ ತಂಗಿ ಸಾಕು ಸಾಕು ಅಣ್ಣ ಎದ್ದಿದ್ದಾಳೆ. ಅಣ್ಣ, ನಾನು ಪ್ರಾರ್ಥನೆ ಮಾಡಿದವಾಗ ಇಷ್ಟು ತಡವಾಯ್ತಾ ನಿನಗೆ ಬರಲಿಕ್ಕೆ? ಬೇಗ ಬರ್ಬೋದಿತ್ತಲ್ಲ, ಸಮಯ ಇಲ್ಲ, ಇನ್ನು ಮುಗ್ದೋಯ್ತು. ಅಲ್ಲ, ನೀನು ಕರೆದದ್ದು ಹೇಗೆ ನನ್ನನ್ನು? ಹೇ ದ್ವಾರಕಾವಾಸಿಂತಲ್ವಾ, ಹಾಗಲ್ಲ ಕರೆದದ್ದು. ದ್ವಾರಾವತಿಯಿಂದ ನಾನು ಇಲ್ಲಿಗೆ ಬರಬೇಕಾದ್ರೆ ಹೊತ್ತೆಷ್ಟು ಬೇಕು, ಆಗ ತಡವಾಯ್ತು. ಹೇ ಮಮ ಹೃದಯವಾಸಿನ್ ಕೃಷ್ಣ ಅಂತ ಕರೆದಿದ್ರೆ ಇಲ್ಲೇ ಇಳಿತಿದ್ದೆ. ಎಲ್ಲಿ? ನಿನ್ನ ಹೃದಯದಲ್ಲಿ. ನೀನು ಕರೆದದ್ದೇ ದೋಷ ಹೊರತು ನಾನು ಬಂದದ್ದು ತಡ ಅಲ್ಲ. ಹೀಗೆಂದು ಹೇಳಿದವಾಗ ಆಯ್ತಪ್ಪ, ಇನ್ನದನ್ನು ಬಿಡೋಣ. ನನ್ನನ್ನು ಕರೆದಿಯಲ್ಲ, ಕಣ್ಣಿನಲ್ಲಿ ಕಣ್ಣೀರು ಬರ್ತಾ ಇದೆಯಲ್ಲ, ಕಾರಣ ಏನು ಏನು ಅಣ್ಣ ಹೇಳಿದ್ದಾಳಂತೆ. ದುರ್ವಾಸರು ಬಂದಿದ್ದಾರೆ, ಸ್ನಾನಕ್ಕಾಗಿ ಹೋಗಿದ್ದಾರೆ. ಅಕ್ಷಯ ಪಾತ್ರೆ ದೇವದತ್ತವಾದದ್ದು. ಎಲ್ಲ ಅತಿಥಿ ಅಭ್ಯಾಗತರಿಗೆ ಬಡಿಸಿ, ನನ್ನ ಪತಿಗಳಿಗೂ ಬಡಿಸಿ, ನಾನೂ ಉಂಡು ಆ ಚಿನ್ನದ ತಟ್ಟೆಯನ್ನು ತೊಳೆದಿಟ್ಟಿದ್ದೇನೆ. ಏನು ಮಾಡಲಿ? ಎಲ್ಲ ಊಟ ಮಾಡಿದ್ರಾ? ಎಲ್ಲರ ಹಸಿವೆ ಇಂಗಿತೆ? ತಂಗಿ, ನನಗೆಷ್ಟು ಹಸಿವೆ ಆಗ್ತಾ ಗೊತ್ತೋ ಈಗ? ನನಗೆಷ್ಟು ಹಸಿವೆ ಆಗ್ತಾ ಇದೆ ಗೊತ್ತೋ? ಎಷ್ಟು ದೂರದಿಂದ ನಾನು ಬಂದಿದ್ದೇನೆ. ಈ ಹಸಿವಿಗೆ ಏನಾದರೂ ಮಾಡು. ಅವರೆಲ್ಲ ಇರಲಿ, ನನ್ನ ಹಸಿವಿಗೆ ಏನು ಮಾಡ್ತೀನಿ ನೀನು? ಆವಾಗ ದ್ರೌಪದಿ, ಅಣ್ಣ ಯಾಕಣ್ಣ ಇಂತಹ ಮಾತು? ವಿನೋದದ ಮಾತು. ದುಃಖಿಸುವ ಕಾಲದಲ್ಲಿ ವಿನೋದವೇ? ನಿನ್ನ ಭಕ್ತಿಗೆ ಅಣ್ಣ, ನಿನ್ನ ಹಸಿವಿಗೆ ಭಾವ
ಭಕ್ತಿಯೊಂದೇ ಸಾಕು. ನಿನಗೆ ಯಾರಾದರೂ ಊಟ ಬಿಟ್ಟಲಿಕ್ಕೆ ಸಾಧ್ಯ ಉಂಟು? ನಿನ್ನ ಹಸಿವಿಗೆ ನಿನಗೇ ಹಸಿವೆ ಆಗ್ತದೆ ಅಂತಾದರೆ ಹಸಿವು, ನೀರಡಿಕೆ, ಬಾಯಾರಿಕೆ ಎಲ್ಲದಿಂದಲೂ ಮುಕ್ತನಾದವ ನೀನು, ಋಷಿಕೇಶನೇನು. ಆದ್ದರಿಂದ ನಿನಗೆ ಹಸಿವೆ ಅಂತಂದರೆ ಏನನ್ನು? ನಿನ್ನ ಹಸಿವಿಗೆ ಭಾವಸಿದ್ಧಿಯ ಭಕ್ತಿಯೊಂದೇ ಸಾಕು. ನಿನ್ನನ್ನು ಭಕ್ತಿ ಮಾಡಿದರೆ ಸಾಕು, ಭಾವಶುದ್ಧಿಯಿಂದ ಅದೇ ಸಾಕು ಎಂಬುದಾಗಿ ಕೇಳಿದವಾಗ, ತಂಗಿ ಅದಿರಲಿ, ಸ್ತುತಿ ಬೇಡ ಇದು. ಈಗ ನನ್ನ ಹಸಿವೆಗೆ ಹೇಳಿದ್ಯಲ್ಲ, ಈಗ ನೀನೇನು ಹೇಳಿದ್ದಿ? ಅಕ್ಷಯ ಪಾತ್ರೆ, ಆ ತಟ್ಟೆಯನ್ನು, ಬಂಗಾರದ ತೊಟ್ಟೆಯನ್ನು ತೊಳೆದಿಟ್ಟಿದೆ ಅಂತಲ್ಲ. ಹೌದು, ಚೆನ್ನಾಗಿ ತೊಳೆದಿಟ್ಟಿದ್ದೇನೆ. ಇವತ್ತು ಇನ್ನೇನು ಮಾಡೋದಿಲ್ಲ. ದೂರ್ವಾಸರು ಸ್ನಾನ ಮಾಡಿ ಶಿಷ್ಯರೊಂದಿಗೆ ಬರುವಂಥ ಹೊತ್ತಾಯಿತು, ಏನು ಮಾಡಲಿ? ಆವಾಗ ಕೃಷ್ಣ ಹೇಳಿದ್ರಂತೆ, ಅಲ್ಲಲ್ಲ, ಪಾತ್ರೆ ತೊಳೆದಿದ್ದೆ ಅಂತ ಹೇಳಿದ್ಯಲ್ಲ, ನೀನು ಎಷ್ಟು ಚೆನ್ನಾಗಿ ತೊಳಿತಿ ಅಂತ ನಮ್ಗೆ ಗೊತ್ತಿಲ್ವಾ? ನೋಡು, ತಾ ಪಾತ್ರೆಯನ್ನು, ಆ ಪಾತ್ರೆಯನ್ನು ಹಿಡ್ಕೊಂಡು ಬಾ ಎಂಬುದಾಗಿ ಹೇಳಿದವಾಗ ದ್ರೌಪದಿ ಓಡಿದ್ದಾಳೆ. ದ್ರೌಪದಿ ಒಳಗೆ ಹೋಗಿದ್ದಾಳೆ. ನಡುಗುವ ಕೈಗಳಿಂದ ಆ ತಟ್ಟೆಯನ್ನು ತಂದಿದ್ದಾಳೆ. ದೇವರು ಕೊಟ್ಟಂತಹ, ಸೂರ್ಯನು ಕೊಟ್ಟಂತಹ ಅಕ್ಷಯ ಪಾತ್ರೆಯನ್ನು ತಂದು ಕೊಟ್ಟಿದ್ದಾಳೆ. ಕೃಷ್ಣ ಒಮ್ಮೆ ಕೈಯಾಡಿಸಿದ ಅಂತಾದರೆ, ಆ ಬಂಗಾರದ ತೊಟ್ಟೆಗೆ ಕೃಷ್ಣ ಒಮ್ಮೆ ಕೈಯಾಡಿಸಿದ. ಆವಾಗ ಅದರಲ್ಲಿ ಒಂದು ಸಣ್ಣ ಅನ್ನದ ಅಗಳು ಅದರಲ್ಲಿ ಅಂಟಿಕೊಂಡಿತ್ತಂತೆ. ಆವಾಗ ತನ್ನ ಕೈಯಾಡಿಸಿದಂತಹ ಕೃಷ್ಣ ಅನ್ನದ ಅಗಳನ್ನು ಕಂಡಿದ್ದಾನಂತೆ. ನೋಡು, ತೊಳೆದಿಟ್ಟಿದ್ದೆ ಅಂತ ಹೇಳಿದ್ಯಲ್ಲ, ಇದೇನು? ಆವಾಗ ಆ ಅಗಳನ್ನು ತೆಗೆದು ಕೃಷ್ಣ ತಾನೇ ಭುಂಜಿಸಿದಂತೆ, ತಾನೇ ಆ ಅಗಳನ್ನು ತೆಗೆದು ತನ್ನ ಬಾಯಿಗೆ ಹಾಕಿದ್ದಾನಂತೆ. ಹೌದು, ಆ ಕೃಷ್ಣನ ಬಾಯಿಗೆ ತಾನೇ ಹಾಕಿದವಾಗ ಅಕ್ಷಯಾತ್ಮಕ ಸ್ವರೂಪನಾದಂತಹ ಭಗವಂತ ಕೃಷ್ಣ ಉಂಡು ತೇಗಿದ್ದಾನಂತೆ. ಅವನಿಗೆ ತೇಗು ಬಂತು. ಕೃಷ್ಣ ತೇಗಿದವಾಗ ಸ್ನಾನಕ್ಕೆ ಹೋದಂತಹ ದೂರ್ವಾಸರು ಶಿಷ್ಯರೆಲ್ಲ ಡೊರ್ ಅಂತ ತೇಗಿದ್ರಂತೆ. 18,000 ಮಂದಿಗೆ ತೇಗು ಒಟ್ಟಿಗೆ ಬಂತು. ದೊಡ್ಡ ಸಿಡಿಲಿನ ಶಬ್ದ ಹಾಗೆ. ದೂರ್ವಾಸರು ಅವರಿಗೆ ಬಂದಿದೆ, ಹೊಟ್ಟೆ ನಮ್ಮ ಮುಟ್ಟಿಕೊಂಡ್ರಂತೆ. ಬರುವಾಗ ಸರಿ ಇದೆಯಲ್ಲ ನಾನು, ಈಗ ಏನಾಗಿದೆ? ಎಲ್ಲರೂ ತೆಗ್ತಾ ಇದ್ದಾರಲ್ಲೇ. ಆವಾಗ ಯೋಚನೆ ಮಾಡಿದ್ದಾನೆ. ಓ ಅವ ಬಂದಿದ್ದಾನೆ, ಕಪಟ ನಾಟಕ ಸೂತ್ರಧಾರಿ ಕೃಷ್ಣ. ಪಾಕಶೇಷವ ಪುಂಡರೀಕಾಕ್ಷ ಭುಜಿಸಿದ. ಆ ತಟ್ಟೆಯಲ್ಲಿ ಹಿಡಿದಂಥ ಕಿಂಚಿತ್ ಪಾಕಶೇಷವ, ಒಂದು ಅಗಳು ಅನ್ನ ನೋಡಿ, ಅವನು ಅನ್ನಬ್ರಹ್ಮ ಅಂತ ಅವನಿಗೆ ಹೆಸರು. ಅದು ಅಕ್ಷಯ ಆಯಿತು. ಆ ಅನ್ನಬ್ರಹ್ಮನ ಹೊಟ್ಟೆಯಲ್ಲಿ ಅಕ್ಷಯವಾಯಿತು. ಅನ್ನಬ್ರಹ್ಮನ ಹೊಟ್ಟೆಯಲ್ಲೇ ಅಕ್ಷಯವಾಯಿತು ಅಂತಂದರೆ ಲೋಕಕ್ಕೆ ಅಕ್ಷಯ ಆಗದೆ ಇರ್ತದೋ? ಹಾಗಾಗಿ ತಿಂದು ತೇಗಿದ ಆ ತೇಗು ಲೋಕೋತ್ತರವಾದದು. ಪರಮಾತ್ಮ ತೇಗಿದ ಕ್ಷಣ ನದಿಯಲ್ಲಿ, ಯಮುನಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಂತಹ ಭಕ್ತಾದಿಗಳು, ಅಂದರೆ ದೂರ್ವಾಸರ ಶಿಷ್ಯರು ಸ್ನಾನ ಮಾಡ್ತಾ ಇದ್ದಾಗ ಹೊಟ್ಟೆ ಎಲ್ಲ ಉಬ್ಬರಿಸಿ ಬಂತು. ಎಲ್ರಿಗೂ ತೇಗು ಬಂತು. ದೂರ್ವಾಸರು ಹೊಟ್ಟೆಯನ್ನೊಮ್ಮೆ ಮುಟ್ಟಿಕೊಂಡ್ರು, ಅವರಿಗೂ ತೇಗು ಬಂತು. ದೂರ್ವಾಸರು ಯೋಚನೆ ಮಾಡಿದ್ರಂತೆ, ಸ್ನಾನ ಪೂರ್ತಿ ಆಗಲಿಲ್ಲ, ಹಾಗಾದರೆ ಹೊಟ್ಟೆ ತುಂಬಿತು. ಅದು ಹೇಗೆ ಹೊಟ್ಟೆ ತುಂಬಿತು? ಸ್ನಾನ ಆಗುವ ಮೊದಲೇ ಎಂಬುದಾಗಿ ಯೋಚನೆ ಮಾಡಿದೆ. ಓಹೋ, ಕಪಟ ನಾಟಕ ಸೂತ್ರಧಾರಿ ಬಂದ. ಕಪಟ ನಾಟಕ ಸೂತ್ರಧಾರಿಯಾದಂತಹ ಕೃಷ್ಣ ಇದ್ದಾನಲ್ಲ, ಅವ ಬಂದರೆ ಹೀಗೆಲ್ಲ ಅಲ್ಲೋಲಕಲ್ಲಾಗ್ತದೆ. ಆದರೆ ಅವರ ಪಾಂಡವರ ಬಳಿಗೆ ಬಂದಿರಬೇಕು. ಗೊತ್ತಾಯ್ತು? ಹೇಳಿ ಹೊರಡಿ ಎಂಬುದಾಗಿ ಅವರಿಗೆಲ್ಲ ಶಿಷ್ಯಂದ್ರಲ್ಲಿ ಹೇಳಿ ನದಿಯಿಂದ ಹೊರಗೆ ಬಂದಿದ್ದಾರಂತೆ. ಪಾಂಡವರ ಎಲೆಮನೆ ಕಡೆಗಾಗಿ ಬಂದಾವಾಗ ಕೃಷ್ಣ ತಾನೇ ತನ್ನದಾದಂತಹ ಆಸನದಲ್ಲಿ ಕುಳಿತುಕೊಂಡಿದ್ದಾನೆ. ಪೂಜ್ಯರಾದಂತಹ ದೂರ್ವಾಸರನ್ನು ನೋಡಿದಾಕ್ಷಣ ವಿಷ್ಟರದಿಂದದ್ದು ಆ ಆಸನದಿಂದ ತಾನೇ ಎದ್ದು ಮುಂದೆ ಬಂದಿದ್ದಾನೆ. ದೂರ್ವಾಸರು ನಮಸ್ಕರಿಸಿದ್ರು. ಕೃಷ್ಣ, ಧರ್ಮರಾಜ ಹೇಳಿದಂತೆ ಎಲ್ಲ ಸಿದ್ಧ ಆಗಿದೆ, ಇನ್ನು ಊಟ ಮಾಡೋದು ಮಾತ್ರ ಬಾಕಿ. ಎಲ್ಲಿ ಎಲೆ ಹಾಕಿ ಬಟ್ಲಿಕ್ಕೆ ತಯಾರಾಗಿದೆ, ನೀರು ತನ್ನಿ, ಎಲ್ಲರಿಗೂ ಅನುಜ್ಞೆ ಮಾಡಿದ ಕ್ಷಣ ದೂರ್ವಾಸರು ಹೇಳ್ತಾರಂತೆ, ನಮಗಿಲ್ಲಿ ಎಲ್ಲಿ ಊಟ? ಕೃಷ್ಣ ಬೇರು ನೀರುಂಡಾಗ ದಣಿಯವೇ ಭೂರುಹ
ಒಂದು ಮರಕ್ಕೆ, ಎಲೆಗೆ, ಕೊಂಬೆಗೆ, ರೆಂಬೆಗೆಲ್ಲ ನೀರು ಹಾಕಬೇಕು ಅಂತ ಏನಿಲ್ಲ. ಆ ಬೇರಿಗೆ ನೀರು ಹಾಕಿದವಾಗ ಎಲ್ಲರಿಗೂ ಸಿಗ್ತದೆ. ಇವ ತಾಯಿ ಬೇರು, ಈ ಕೃಷ್ಣ ತಾಯಿ ಬೇರು. ಕೃಷ್ಣನಿಗೆ ಸಮಾಧಾನ ಆಯಿತು, ಸಂತೃಪ್ತಿ ಆಯ್ತು. ಅಂದರೆ ಬೇರು ನೀರುಂಡಾಗದಣಿಯವೇ ಬೂರುಹದ ಶಾಖೋಪಶಾಖೆಗಳು. ಯಾವಾಗ ಕೃಷ್ಣನ ಮನಸ್ಸು ತಣಿಯಿತು, ಯಾವಾಗ ಕೃಷ್ಣನ ಹೊಟ್ಟೆ ತಣ್ಣಗಾಯಿತು, ನಮಗೆಲ್ಲ ಊಟ ಆದ ಹಾಗೆ. ಆದ್ದರಿಂದ ದುರ್ವಾಸರೇ ಯಾಕೆ ಹೀಗಾಯಿತು ಅಂತ ಕೇಳಿದ ಆವಾಗ, ನಿನ್ನೆ ದಿವಸ ಅಲ್ಲಿ ಹೋಗಿದ್ದೆವು ಕೌರವರಲ್ಲಿ, ಅಲ್ಲಿ ಅನ್ನ ಹಾಕಿದ್ರು. ಅವರು ಹಾಕಿದಂಥ ಅನ್ನ ಏನು, ಅಲ್ಲಿ ಹೊಗೆ ಮಾತ್ರ ಇತ್ತು. ಅನ್ನ ಊಟ ಮಾಡುವಾಗ ಹೊಗೆ ಬಂತು ಹೊಟ್ಟೆಯಿಂದ. ಈಗ ಬೆಳಕು ಬಂತು, ಹೊಗೆ ಎಲ್ಲ ಹೋಯಿತು, ಈಗ ಬೆಳಕು ಬಂತು, ಈಗ ಬೆಳಕು ಬಂತು. ಕೃಷ್ಣ ಧರ್ಮರಾಜ ನೀನೇ ಪುಣ್ಯಾತ್ಮ, ಕುರುಕುಲದ ಬೇರ ಕೊಯ್ವನೀತ ಕೃಷ್ಣ. ಈ ದೇವರು ಯಾವಾಗ ನಿಮ್ಮೊಟ್ಟಿಗಿದ್ದಾರ, ಆ ಕುರುಕುಲದ ಇಡೀ ಬೇರನ್ನೇ ನಾಶ ಮಾಡಲಿಕ್ಕೆ ಈಗ ಸಮರ್ಥ. ಧನ್ಯರಾಗಿದ್ದೀರಿ ಎಂಬುದಾಗಿ ಪಾಂಡವರಿಗೆ ಆಶೀರ್ವಾದವನ್ನು ಮಾಡಿ, ಕೃಷ್ಣನಿಗೆ ವಂದನೆಯನ್ನು ಮಾಡಿ, ದುರ್ವಾಸರು ತನ್ನ ಶಿಷ್ಯರು ಸಮೇತ ಅಲ್ಲಿಂದ ಹೊರಟಿದ್ದಾರೆ. ಶರಣರ ಸುರಭೂಜ ಗುರುರಾಜ, ಶರಣರ ಸುರಭೂಜ ಅವರಿಗೆಲ್ಲ ವಂದಿಸಿ, ದುರ್ವಾಸ ಆತಿಥ್ಯ ಬಂದಂತಹ ಆ ಒಂದು ಬವಣೆ ಏನುಂಟು, ಭಗವತ್ ಕೃಪೆಯಿಂದ, ಕೃಷ್ಣನ ಕೃಪೆಯಿಂದ ಅದೆಲ್ಲ ಪರಿಹಾರವಾಗಿದೆ. ಕೃಷ್ಣಾರ್ಪಣಮಸ್ತು ಎಂಬುದಾಗಿ. ಆದ್ದರಿಂದ ನಾವು ಪ್ರಾರಂಭದ ಪೀಠಿಕೆಯಲ್ಲಿ ಕೇಳಿದ್ದು, ಆನೆಗೈದು ಮಣದ ಆಹಾರವ ತಾನೆ ತಂದು ಕೊಡುವ, ಆನೆಗೈದು ಮಣದ ಆಹಾರವ ತಾನೆ ತಂದು ಕೊಡುವ, ದೀನರೊಡೆಯ ಶ್ರೀನಿವಾಸ ದಯಾನಿಧಿ. ಎಲ್ಲರಿಗೆ ಯಾವಾಗ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೊಡುವಂಥವನು ಸರ್ವಾತ್ಮಕರಾದಂತಹ, ಸರ್ವಜ್ಞನಾದಂತಹ ಭಗವಂತ ಒಬ್ಬ ಮಾತ್ರ ಎಂಬುದಾಗಿ ನಾವು ಪೀಠಿಕೆಯಲ್ಲಿ ಕೇಳಿದ್ದೇವೆ. ಎಲ್ಲ ಚಿಂತೆಯನ್ನು ಭಗವದರ್ಪಣ ಭಾವದಿಂದ ಭಗವಂತನ ಪಾದದಲ್ಲಿಟ್ಟು ನಾವು ನಿಶ್ಚಿಂತರಾಗೋಣ ಎಂಬುದು ಇವತ್ತಿನ ಕಥಾಭಾಗದಿಂದ ನಮಗೆ ಪ್ರಸ್ಫುಟವಾಗುವಂತಹ ಅಂಶಗಳು ಅಂತ ಹೇಳುತ್ತಾ, ಈ ಕಥಾಭಾಗಕ್ಕೆ ಮಂಗಳವನ್ನು ಹಾಡುವುದಕ್ಕಾಗಿ ಇಷ್ಟ ಹೊತ್ತಿನವರೆಗೆ ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡಿದಂತಹ ಎಲ್ಲರ ಜೀವನವು ಅಕ್ಷಯವಾಗಲಿ ಎಂಬುದಾಗಿ, ಎಲ್ಲರ ಜೀವನವು ಪಾವನವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಈ ಕಥಾಭಾಗಕ್ಕೆ ಮಂಗಳವನ್ನು ಹಾಡು. ಮಂಗಲಂ ಸದ್ಗುರು ಶ್ರೀ ರಾಘವೇಂದ್ರರಿಗೆ, ಮಂಗಲಂ ಶ್ರೀ ನರಸಿಂಹ ಪ್ರಿಯ, ಮಂಗಲಂ ಶ್ರೀ ರಾಘವೇಂದ್ರರಿಗೆ, ಮಂಗಲಂ ಶ್ರೀ ನರಸಿಂಹ ಪ್ರಿಯರಿಗೆ. ತುಂಗೆಯ ತೀರದಲ್ಲಿ ಮಂಗಳ ರೂಪಗೆ, ತುಂಗೆಯ ತೀರದಲ್ಲಿ ಮಂಗಳ ರೂಪಗೆ, ಬಂಗಾರ ಪದವಿಯ ಕೊಡುವ ಶ್ರೀ ಗುರುವಿಗೆ, ಮುದುಹಯವರ್ಧನನ ಪ್ರಿಯ ಗುರು ರಾಜರಿಗೆ, ಕದ್ದು ಬೆಣ್ಣೆಯ ಮೆದ್ದ ಉಡುಪಿ ಶ್ರೀಕೃಷ್ಣಗೆ, ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ. ಸೀತಾಕಾಂತ ಪದಾಶ್ರಯಂ ಭಯಹರಂ ಬೃಂದಾವನಾಂತರ್ಗತಂ, ಸರ್ವಾರಿಷ್ಟ ನಿವಾರಕಂ ಶುಭಕರಂ ತತ್ವಾಪಿ ಚಂದ್ರೋದಯಂ, ಕಾಶಯಾಂಬರಧಾರಣಂ ಗುರುವರಂ ಸದ್ಭಕ್ತ ಜೀವಾಮೃತಂ, ತುಂಗಾತೀರ ವಿರಾಜಿತಂ ಗುಣಯುತಂ ಶ್ರೀರಾಘವೇಂದ್ರಂ ಭಜೆ.